वक्रतुण्डमहाकाय कोटिसूर्य समप्रभा निर्विघ्नं कुरु मे देव सर्वकार्येषु सर्वदा। ಪಾಲ್ಗಡಲ ಕಡೆವಾಗ ನೀ ಜಯಿಸಿ ಬಂದೆ, ನಿನ್ನನ್ನು ಕಂಡೆ ಬಲು ಮೋಹಗೊಂಡೆ, ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಪಾಲ್ಗಡಲ ಕಡೆವಾಗ ನೀ ಜನಿಸಿ ಬಂದೆ, ನಿನ್ನನ್ನು ಕಂಡೆ ಬಲು ಮೋಹಗೊಂಡೆ, ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ವಾಸ್ತವ್ ಬ್ರೋ ಬಂದರು. ಹಾಯ್ ವಾಸ್ತವ್ ಬ್ರೋ, ವೆಲ್ಕಮ್. ಚಾಪರ್ಯರ ತಿಂಡಿ ತಿಂದರ ದಾದ ತಿಂಡಿ. ಹಾಯ್ ಸಿಸ್ವಾನದುಲ್ಲೇರು ಲೈಕ್ ಕೊಡ್ದು ಪೋಪುನು ಅಂದೆ ಸಂಪತ್ತು ದಾನೆ ಸಂಪತ್ತು ದಾನೆ ಬೇಲೆಂಡ. ಓಕೆ ಓಕೆ ಸಂಪತ್ತು. ವಾಸ್ತವ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಪಿಂಟು. ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ ವಾಸ್ತವ್ ಬ್ರೋ. ವಾಸ್ತವ್ ಬ್ರೋ ಕಾಫಿ ಆಯ್ತಾ, ತಿಂಡಿ ಆಯ್ತಾ? ಮತ್ತೆ ಸಂಪತ್ತು ಕಾಫಿ ಆಯ್ತಾ, ತಿಂಡಿ ಆಯ್ತಾ? ಪಿಂಟು ಅವರೇ ಕಾಫಿ ಆಯ್ತಾ, ತಿಂಡಿ ಆಯ್ತಾ? ಅಕ್ಷಿತಾ ಸಂದೀಪ್ ಅವ್ರು ಬಂದರು, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಕ್ಷಿತಾ, ಕಾಫಿ ಆಯ್ತಾ, ತಿಂಡಿ ಆಯ್ತಾ ನಿಮ್ಮದು? ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಸಂಗೀತ ಅಂತ ಕರಿತಾ ಇದ್ದಾರೆ ಪಿಂಟು ಅವರು. ಹೇಳಿ ಪಿಂಟು, ಮತ್ತೆ ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಹೇಗಿದ್ದೀರಿ ಎಲ್ಲರೂ? ನವರಾತ್ರಿಯ 3ನೇ ದಿನದ ಶುಭಾಶಯಗಳು ನಿಮಗೆಲ್ಲ. ಐ ಆಮ್ ರಿಯಾನ್ಶಾ. ರಿಯಾನ್ಶಾ ಚುಕ್ಕು ಬೇಬಿ, ಏ ಚುಕ್ಕು ಬೇಬಿ. ಚಾಪರಿಯರೇ ಪಾರಿವಾಳ ಪಿಂಟು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳವ ಪಿಂಟು? ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್. ಅದು ಯಾವಾಗ ಆದದ್ದ ನಾನು ಬಾರ್ ಅಂಡ್ ರೆಸ್ಟೋರೆಂಟ್? ಅಯ್ಯೋ ವಾಸ್ತವಾಗಿ ಸಂಪತ್ ಬ್ರದರ್ ಅಂತ ಕರಿತಾ ಇದ್ದಾರೆ. ಕೆಂಪು ಮುಖ ಮಾಡಿದ್ದಾರೆ, ಎಂತಾಗಿದೆ ಗೊತ್ತಿಲ್ಲ ನನಗೆ. ನಮ್ಮ ನವೀನ್ ಬ್ರೋ ಬಂದರು. ಹಾಯ್ ನವೀನ್ ಬ್ರೋ, ಗುಡ್ ಮಾರ್ನಿಂಗ್. ಚಾಪರಿಯರೇ ನವೀನ್ ಬ್ರೋ ದಾದ ತಿಂಡಿ ತಿಂತಾರೆ. ಸಜ್ಜಿಗೆ ರೊಟ್ಟಿ ಬಲ್ತಾರ ಕೂಡ ಸಜ್ಜಿಗೆ ರೊಟ್ಟಿ. ಮೈ ವಿಲೇಜ್ ಓಮ್ ಟೂರ್ ಅವರು ಬಂದರು. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಓಮ್ ಟೂರ್ ಅವರೇ, ವೆಲ್ಕಮ್. ಗುಡ್ ಮಾರ್ನಿಂಗ್ ಸಿಸ್ಟರ್ ಅಂತ ಹೇಳಿದ್ರೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚಾನಲ್ ಇದೆಯಾ ವಿಲೇಜ್ ಟೂರ್ ಅವರೇ? ನಾನು ಪಾರಿವಾಳ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಪಾರಿವಾಳ ಅಲ್ಲ ಅಂತೆ ಅದು. ಸಂಪತ್ತು ಪಾರಿವಾಳ ಅತ್ತಿಗೆ. ನಮ್ಮ ತುಳು ಗೈಡ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ನವೀನ್ ಬ್ರೋ, ಗುಡ್ ಮಾರ್ನಿಂಗ್. ಲೈಕ್ ನನ್ನಂತೆ. ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಚಾನಲ್ ಉಂಟು. ಓಕೆ ಓಕೆ. ಮೈ ವಿಲೇಜ್ ಟೂರ್ ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಎಂತ ತಿಂಡಿ ತಿಂದ್ರಿ? ಲೈಕ್ ಡನ್ ನವೀನ್ ತುಳು ಲಾಗಲ್ಲಿ ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೌದು ಸಿಸ್, ಇವತ್ತು ಶೂಟಿಂಗ್ ಇದೆ. ಇದೇ ಫಿಲ್ಮ್ ಹೆಸರು ಕೋಮಲ್ ಹೀರೋ. ಶೂಟಿಂಗ್ ಆಗ್ತಾ ಇದೆ, 1 ವಾರ ಆಯಿತು. ಹೌದಾ ವಾಸ್ತವ್ ಬ್ರೋ? ಓ ಹಾಗೆ ಹೇಳಿದ್ದ. ಓಕೆ ಓಕೆ, ಪರವಾಗಿಲ್ಲ. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಗುಡ್ ಮಾರ್ನಿಂಗ್. ಚಾಪರ್ಯರ ತಿಂಡಿ ತಿಂದಾರ ದಾದ ತಿಂಡಿ ತಿಂದಾರ ಸಿಸ್ಟರ್? ಕೊಡಿ ಟೀ ಆಯ್ತಾ? ಓಕೆ ಓಕೆ, ನನಗೆ ಟೈಮ್ ಇಲ್ಲ ಇವತ್ತು, ಹೋಗ್ಬೇಕು. ಓಕೆ ಓಕೆ ವಾಸ್ತವ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಆಯ್ತಾ ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ರಕ್ಷಸಿಸ್ ಬರ್ತೇರು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ರಕ್ಷಸಿಸ್, ವೆಲ್ಕಮ್. ಚಾಪರ್ಯರ ತಿಂಡಿ ತಿಂದರ ಲೈಕ್ ನಾನು. ಓಕೆ ಓಕೆ, ಥ್ಯಾಂಕ್ ಯು ಪಿಂಟು. ರಕ್ಷಾ ಬಂದಳು ಅಂತ ಹೇಳ್ತಾ ಇದ್ದಾರೆ ಪಿಂಟು ಅವರು. ರಕ್ಷಸಿಸ್ ಚಾಪರ್ಯರ ತಿಂಡಿ ತಿಂದರ ದಾದ ತಿಂಡಿ ಬಂತಾರೆ. ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ನಾನು ಇನ್ನೂ ಬ್ರಷ್ ಮಾಡಿಲ್ಲ ಅಂದೆ ರಕ್ಷಿಸ್. ಬಲ್ಬ್ಲೆ ಬ್ರಷ್ ಬಲ್ಬ್ಲೆ. ಫಿಲ್ಮ್ ನೇಮ್ ರಕ್ಷಾ ಬಂಧನ ಅಂತ ಹೇಳ್ತಾರೆ. ಹರೀಶ್ ಚಾ ಪರಿಯ ತಿಂಡಿ ತಿಂತಜಿ ಲೇಟ್ ಆತೆ ತಿಂಡಿ ತಿನ್ಪಿನ ಹರೀಶ್. ಓಕೆ ಓಕೆ.
ಫಿಲ್ಮ್ ನೇಮ್ ಆಗಿನಿ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಹೌದಾ, ಫಿಲ್ಮ್ ಹೆಸರೇ ಆಗಿಯಾ? ಹೌದಾ, ಇರ್ಲಿ ಇರ್ಲಿ, ನನ್ನದೊಂದು ಹೆಸರಲ್ಲಿ ಒಂದು ಪಿಕ್ಚರ್ ಆದ್ರೂ ಬಂತಲ್ಲ ಅದುವೇ ಖುಷಿ ನನಗೆ. ಬಂದರು ಬಂದರು ಬಾವ ಬಂದರು. ಹೌದೌದು, ಬಂದರೋ ಬಂದರೋ ಬಾವ ಬಂದರು, ಬಂದರೋ ಬಂದರೋ ಬಾವ ಬಂದರು. ಆಯ್ ಪಿಂಟ್ ಅಂತ ಹೇಳ್ತಾ ಇದ್ದಾರೆ ರಾಕ್ಷಸಿಸ್. ಗಬ್ಬು ಹೋಗಿ ಬ್ರಷ್ ಮಾಡು ಅಂತ ಹೇಳ್ತಾ ಇದ್ದಾರೆ ವಾಸ್ತವ್ರು. ಶ್ರೀಧರ್ ಬ್ರೋ ಬಂದರು, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ದುರ್ಗಾ ಸೀಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ರಾಕ್ಷಸಿಸ್ ಶ್ರೀ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ದುರ್ಗಾ ಸಿಸ್ ದಾದ ತಿಂಡಿ ಏನೊಂದು ಲೇರು. ನನಗೆ ಇದು ಪದಂಗಿ ಪದಂಗಿ ಗೊತ್ತಾಯ್ತಾ? ಪದಂಗಿ ಅಂದರೆ ಹೆಸರು ಹೆಸರು, ಅದಕ್ಕೆ ಒಗ್ಗರಣೆ ಹಾಕಿದ್ದು. ಹರೀಶ್ ಹರೀಶ್ ಸಿಸ್ಟರ್ ಅಲ್ಲ, ಅದು ಬ್ರದರ್ ಬ್ರದರ್, ಹರೀಶ್ ಬ್ರದರ್. ಹರೀಶ್ ಚಾನಲ್ ಉಂಡೇಡಾ? ಒಂದು ಚಾನಲ್ ವಿಡಿಯೋ ಶಾರ್ಟ್ ವಿಡಿಯೋದಲ್ಲ ಉಂಡಾ? ಅಕ್ಕೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದು. ಗುಡ್ ಮಾರ್ನಿಂಗ್ ತಮ್ಮ, ಬನ್ನಿ ಬನ್ನಿ. ಸೂರ್ಯ ಅವರೇ ಬನ್ನಿ, ವೆಲ್ಕಮ್. ನಿಮ್ಗೆ ಇವತ್ತು ಕಾಲೇಜ್ ಇಲ್ವಾ ಸೂರ್ಯ? ರಜೆ ಕೊಟ್ಟಿದ್ದಾರಾ ದಸರಕ್ಕೆ? ಶಾಂತಸಿಸ್ ಬರ್ತೀರು. ಆಯ್ ಶಾಂತಸಿಸ್, ಗುಡ್ ಮಾರ್ನಿಂಗ್ ಶಾಂತಸಿಸ್. ಶಾಂತಸಿಸ್ ಚಾ ಪರಿಯರ, ತಿಂಡಿ ತಿಂಡರ? ಸೂರ್ಯ ಕಾಫಿ ಆಯ್ತಾ, ತಿಂಡಿ ಆಯ್ತಾ? ಆಯ್ ರಾಕ್ಷಸಿಸ್ ಚಾ ಪರಿಯರ. ಸೂರ್ಯ ಅವರು ಲೈಕ್ ಅಂತ ಹೇಳ್ತಾ ನಾ ಹಲ್ಲು ನನ್ನ ಹಲ್ಲು ನನ್ನ ಇಷ್ಟ. ಹೌದೌದು, ಅವರ ಹಲ್ಲು ಅವರ ಇಷ್ಟ, ಅವರು ಉಜ್ಜುತ್ತಾರೆ. ಅತಿ ರಾಕ್ಷಸಿಸ್. ಅನೀಶ್ ಅವರು ಹಾಯ್ ಬರೋದಿಲ್ಲ. ಹಾಯ್ ಅನೀಶ್, ವೆಲ್ಕಮ್. ಅನೀಶ್ ಚಾ ಪರಿಯರೇ, ತಿಂಡಿ ತಿಂಡರ? ಚಾ ಆಡಿಸಿಸ್ ದಾದಿನಿ ಹೆಂಗೆ ಪದಿಂಗಿ ಪದಿಂಗಿ ಇನಿ ಪದಿಂಗಿ ಮಲ್ತೀನಿ ಅಡೆಗೆ ಪದಿಂಗಿ ಒಗ್ಗರಣೆ ಮಾಡಿ ಹಂಚಿ ತಾರೆ ಪಾರ್ದು ಸಕ್ಕರೆ ಪಾರ್ದು ತಿನ್ನಿ. ಹಾಯ್ ರಾಕ್ಷಸಿಸ್, ಗುಡ್ ಮಾರ್ನಿಂಗ್ ಬರೋದಲ್ಲೇರು. ಶ್ರೀ ಬ್ರದರ್ ಬ್ರಷ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಕಣ್ಣು ಬಿಡುವಾಗ ಲೇಟ್ ಆಯ್ತು. ಇಜ್ಜಿ ಆತು ಲೇಟ್ ಆತಿಜಿದಲ್ಲ ಎನ್ನ ಲೈವ್ ಸ್ಟಾರ್ಟ್ ಆಯ್ನ ಮಾತ್ರ. ಎನ್ನ ಲೈವ್ ಸ್ಟಾರ್ಟ್ ಆಗಿ ಕಣ್ಣು ಬಿಡಿಯಾರ ಅವೇ ಕೊಂಚ ಮಲ್ಲ ವಿಷಯ. ರಾಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ರು. ನಿನ್ನಲ್ಲು ನಿನ್ನಷ್ಟ, ಹಾಗಾದ್ರೆ ಜಲ್ದಿ ಕಾಲು ತಗೊಂಡು ಉಜ್ಜು ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ದೇವ. ವಾಸ್ತವ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ರಮೀರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದಕ್ಕೆ. ಹಾಯ್ ಶ್ರೀಧರ್ ಬ್ರೋ. ಆವುಡಾತೆ ಇರ್ನಾಂಡೆ ಏಕೇನೊಂದುಲ್ಲೇರು. ಮಕ್ಕಳು ಬೇಗ ಹೇಳ್ಬಾರ್ದು, ಜಾಸ್ತಿ ನಿದ್ರೆ ಮಾಡ್ಬೇಕು. ಹೌದೌದು, ಮಕ್ಕಳು 8 ಗಂಟೆ 10 ಗಂಟೆ ಆದರೂ ನಿದ್ರೆ ಮಾಡಲೇಬೇಕು ದಿನಕ್ಕೆ. ಸ್ಪಂದನ ಸಿಸ್ ಬಂದರು. ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸ್ಪಂದನ ಸಿಸ್, ವೆಲ್ಕಮ್. ಸ್ಪಂದನ ಸಿಸ್ ಕಾಫಿ ಆಯ್ತಾ, ಟೀ ಆಯ್ತಾ? ವಾಸ್ತಬ್ರು ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಬೇಡ, ಬೆಳಿಗ್ಗೆ ಬೇಕಾ ಕಜ್ಜಾಯ ಅಂತ ಹೇಳ್ತಾ ಇದ್ದಾರೆ. ತಿಂಡಿ ಅಂತ ಹೇಳ್ತಾ ಇದ್ದಾರೆ. ಆಣೆ ಶಾಂತ ಸಿಸ್ ನೂಡಲ್ಸ್ ತಿಂದೆ. ಓ ಇವತ್ತು ನೂಡಲ್ಸಾ ಶ್ರೀಧರ್ ಬ್ರೋ? ಗುಡ್ ಮಾರ್ನಿಂಗ್ ಸಿಸ್ ಎನ್ನ ಲೈವ್ ದಾನೆ ಬರ್ಪು ಜನ. ಅಯ್ಯೋ ಮಂದರ ಸಿಸ್ ಇರು ಪವಿ ಸಿಸ್ ಪವಿ ಪಲ್ಲ ಇಡು ಬದ್ದು ಹೆಂಗೆ ಕೊಂಚ ಕಮೆಂಟ್ ಪಡ್ಲಿ ಸತ್ಯ ಬಂದ್ಪೇನೆ ಇಂಕಿನ ಲೈವ್ ತಿಕ್ಕುಜಿ ಮಾರ್ರೆ. ಮಂದರಡ್ಲ ಒಂದು ಬೈ ಜಾಣ ಮಂದರಡ್ ಲೈವ್ ಇಜ್ಜಿ ಮಲ್ಪುಜಿ ಬಂದಾರ ತೀರು ಬಕ್ಕಯಾನು ಪೋಸ್ಟ್ಲ ತೂತುಜಿನ ಒಂಜಿ 2 ದಿನ ದಿಚ್ಚಿತ್ತೆ ನವರಾತ್ರಿ ಆಯ್ತು. ಒಂಚೂರು ಪಿದೈ ಪೋಪಿನ ಜಾಸ್ತಿ ಆಯ್ತು ನಿತ್ಯ ಆ ಟೈಮಿಗೂ ಬೈಯದ ಟೈಮಿಗೂ ಅಂಚ. ಶಾಂತ ಸಿಸ್ ಮನದೊಲ್ಲೇರು ವಾಸ್ತವ್ರು ಈ ಪವಿ ಪಲ್ಲವಿಡ ಎಣ್ಣೆ ಕೊಂಚ ಕಮೆಂಟ್ ಮಾಡಲಿ ಎಂಕಲ್ ಒಂದು ಚಾನಲೇ ದಿಕ್ಕುಜಿ ಮಾರೆ. ಮೂರನೇ ಫಸ್ಟ್ ದಾನಿ ಒಂಜಿ ಒಂದು ಬೈದನು ಹೋಗುತ್ತೆ ನೋಟಿಫಿಕೇಶನ್ ಬೈದ ಐದಕ್ಕಿನ ನೋಟಿಫಿಕೇಶನೇ ಇಜ್ಜಿ. ತಿಂಡಿ ಆಯಿತು ಅಕ್ಕ, ದೋಸೆ ತಿಂದೆ ಪನದೊಲ್ಲೇರು. ಶ್ರೀ ಬ್ರೋ ಅಂತ ಹೇಳ್ತಾ ಇದ್ದಾರೆ ವಾಸ್ತವ್ರು. ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ ಸ್ಪಂದನ ಅವರು. ಮಂದಾರ ಅಂತ ಹೇಳಿದ್ರೆ ಅಂದಿ ಮಂದಾರ ಸಿಸಿ ದಿನ ಅಂಡ್ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಹೇಳ್ತಾ ಇದ್ದಾರೆ. ಪಿಕ್ಚರ್ ನನ್ನ ಹೆಸರಲ್ಲಿ ಒಂದು ಪಿಕ್ಚರ್ ಸ್ಟಾರ್ಟ್ ಆಗಿದೆ ನೋಡಿ ಅಂತೆ. ಹಾಯ್ ಶಾಂತಕ್ಕ, ಸಂಪತ್ತಣ್ಣ, ದುರ್ಗಕ್ಕ, ರಕ್ಷಕ್ಕ, ಪಿಂಟ್, ಶ್ರೀಧರ್, ವಾಸ್ತವ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಒಮ್ಮೆಲೆ ಹೇಳ್ತಾ ಇದ್ದಾರೆ. ಒಂದೇ ಮೆಸೇಜಲ್ಲಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ತುಳು ಗೈಡ್ ಅವರು. ಸ್ಪಂದನ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಹೌದು ಸಪೋರ್ಟ್ ಎಲ್ಲ ನಂದೇ ಅದು. ವಾಸ್ತವ್ರು ದಾದ ತಿಂಡಿ ಸಪೋರ್ಟ್ ಎನ್ನ ಲೈವ್ ದುರ್ಗ ತಿಕ್ಕುಜಿ ಬಣ್ಣ ಪೊಕ್ಕಡೆ ಬಂತೀನಿ ಇಜ್ಜೆ ಮಂದರ ಸಿಸ್ ಮಾತ್ರ 2 ದಿನ ನಿಜ ನವರಾತ್ರಿ ಪಿದೇ ಪೋದಿತ್ತತೆ ಅಪ್ಪಗೆ ಅನ್ನ ಸರ್ಚ್ ಮಲ್ದಿಜಿ 5 ಈರ್ನ ಲೈವ್ ಎಂಕ ತಿಕ್ಕದಿಜ್ಜಿ ಅವು ನಾನು ಖಂಡಿತ ಬಂದು ಈರು ಮಲ್ದಾರ ಇಜ್ಜಿ ಅಂತ ಹಿಂಗೆ ಗೊತ್ತಿಜ್ಜಿ ಮಾತ್ರ ಯಾನು ಪೋಪೆ ಬ್ರಷ್ ಮಾಲ್ತು ಬಲೆ ಇರು. ಸೂಪರ್ ಸಪೋರ್ಟಲ್ಲಿದ್ದಾರೆ ಸ್ಪಂದನ ಅವರು. ಸಂಗೀತ ಬಾರ್ ಆ್ಯಂಡ್ ಚಿತ್ರೀಕರಣ ಪ್ರಗತಿಯಲ್ಲಿ ಇರಲಿ, ಬೇಗ ರಿಲೀಸ್ ಆಗಲಿ, ನನಗೆ ಒಂದು ಹೆಸರು ಬರಲಿ ಅದರಿಂದ.
ಹಾಯ್ ಮಂದಿ ಮ್ಯಾಡಿ ಸಿಸ್ ಅದು ಯಾರು ಮ್ಯಾಡಿ ಸಿಸ ರಕ್ಷಾ ಇಡ್ಲಿ ಹೋಗು ನಡಿ, ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಸರಿ ಅಂತ ಹೇಳ್ತೀವಿ. ಹೌದು, ರಾತ್ರಿ ಯಾರಿಗೆ ಕೂಡ ನಿದ್ದೆ ಬರುವುದಿಲ್ಲ ಮಾರ್ರೆ. ನನಗೆ ಕೂಡ ಹಾಗೆ ಬೆಳಿಗ್ಗೆ ಆಗುವಾಗ ನಿದ್ದೆ ಬರ್ತದೆ. ಮಂದರ ಸಿಸ್ ಬ್ಯುಸಿ ನವರಾತ್ರಿಗೆ ಅಂತ. ಹೌದಾ, ಆರ ಲೈವ್ ಮಲ್ದಿದ್ದೀರು ಕೂಡ ಎಂಡ ಬಂದು ದಿಕ್ಕಜಿಂದ ಅದೇ ಮಂದರ ಸಿಸ್. ರಕ್ಷಸಿಸ್ ತಕೊಳ್ಳಿ. ಚೋಟ ಚಾಮುಂಡೇಶ್ವರಿ ನಡಿ ಹೋಗಂತ ಹೇಳ್ತಾ ಇದ್ದಾರೆ. ನವೀನ್ ಅವರೇ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಸಿಸ್ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಶ್ರೀಧರ್ ಬ್ರೋ ಮಂದಾರ ಪಚ್ಚು ಅಂತ ಹೇಳ್ತಾ ಇದ್ದಾರೆ. ಪಂಚ ಯಾನ್ ಲೈವ್ ಮಲ್ತೊಂದಿಜ್ಜಿ ಅವ್ವೇ ಇಜನೀರ ಯೂಟ್ಯೂಬ್ ಓಪನ್ ಮಾಡ್ಬಿಡಂಗ ಈರೇ ತೋಜುವಾರ ಅವ್ವೇ ಇಂಕ ತಿಕ್ಕಜಿ ಬಂಡ ಅವ್ವೇ ಮಂದಾರ ಉಂಡತಿ. ಮಂದಾರ ಲೈವ್ ಮಲ್ತಾಡ ಯೂಟ್ಯೂಬ್ ಓಪನ್ ಮಾಡ್ಬಿಡಂಗ ಈರೇ ತೋಜುವಾರ. ಇಲ್ಲ ನವೀನ್ ಬ್ರೋಲ ನೀಕು ಅರ್ಜ ನಮ್ಮ ಮೇನ್ ತೋಜುವಾರ ಅವಳು ಯೂಟ್ಯೂಬ್ ಓಪನ್ ಮಾಡ್ಬಿಡಾಗ ಬಕ್ಕ ಪವಿ ಪಲ್ಲವಿ ಲೈವ್ ಮಲ್ತಾರ ತೋಜಾರಿ ಇದು ಐಕ್ ಗುರ್ತೇಜಿ ತೋಜೋಡಿ ಪವಿ ಪಲ್ಲವಿದ ಯೂಟ್ಯೂಬ್ ಹೆಂಗೆ ಅಜ್ಜ ಆಗ್ಬಿಟ್ಟು ಮಂದಾರ ಬಕ್ಕ ನವೀನ್ ಬ್ರೋ ಮಿತ್ತು ತೋಜುವೇರು ಏನೆಲ್ಲ ಲೈವ್ ಇದ್ರೆ ನವೀನ್ ಬ್ರೋ ತೋಜುವೇರು ಅವರು. ಶ್ರೀಧರ್ ಬ್ರೋ ನಗ್ತಾ ಇದ್ದಾರೆ. ವಾಸ್ತವ ಅಂತ ಹೇಳ್ತಾ ಇದ್ದಾರೆ. ವಾಸ್ತವ ನನಗೆ ಬಡಿದವರು ಬೇಡವ್ರಿಗೆ ರಮೇಶ್ ಸರ್ ಅವರಿಗೂ ಬೈತಾರೆ ಅಂತ, ನನಗೆ ಬೈದವರಿಗೆ ರಮೇಶ್ ಸರ್ ಕೂಡ ಬೈತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದುರ್ಗಾ ಸಿಸ್ ತಕೊಳ್ಳಿ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು. ಯಾವ ರಮೇಶ್ ಅಂತ ಹೇಳ್ತಾ ಇದ್ದಾರೆ. ಪುಟಾಣಿ ಬರ್ಪು ಜೈತೆ ಬರ್ಪುಂಡು ಪುಟಾಣಿ ಬರ್ಪುಂಡು ಏನೇನು ಪೋಪುಂಡು ಪುಟಾಣಿ ಬರ್ಪುಂಡು ಅಂತ ಪೊಟ್ಟು ಬರ್ಪುಂಡು ಬಿಸಿ ಇಪ್ಪುಣತೆ ಅಂತ ಪೊಟ್ಟು ಬರ್ಪುಂಡು. ನನ್ನ ಅಕ್ಕ ಬಂದಿಲ್ವಾ, ನನ್ನ ಮಂಗಿ ಬಂದಿಲ್ವಾ ಕೇಂದು ಪೋಪುಂಡಿಯೇ ಇರೇನು ಹರೀಶ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಶ್ರೀಧರ್ ಬ್ರೋ. ಸಿಂಗಿಂಗ್ ಅಭಿಮಾನಿ ಅವರು. ಹೌದೌದು. ಎಕ್ಸಾಮ್ ಆವಡ್ ಬಂದು ಇನಿ ಲಾಸ್ಟ್ ಎಕ್ಸಾಮ್ ಮುಗಿದಿಜೆ ಎಂಗೆಲ್ಲ ಎಕ್ಸಾಮ್ ಮುಗಿದುಂಗೆ ನಾವೆಲ್ಲ ಮತ್ತೆ ಏನು ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿಸ್ ಅಂತ ಹೀಗೆ ಮಾಡ್ತಾ ಇದ್ದಾರೆ. ನಾನು ನಿನ್ನೆ ರೆಕಾರ್ಡ್ ಬ್ರೇಕ್ ಲೈವ್ ಅಂದೆ ರಕ್ಷಸಿಸ್ ತುಪ್ಪ ಪಕ್ಕ ತುಪ್ಪ ಯಾರು ಇದ್ದೀನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಒಡೆಲ್ಲ ಪೋದ್ವತ್ತನ ಬೇಗ ನಿದ್ರೆ ಆಗ್ತೀನಿ. ವಾಸ್ತಾ ನೀವು ಮಂಗಗೆ ಅಯ್ಯೋ ದೇವ, ನನ್ನ ವಿಷಯಕ್ಕೆ ರಮೇಶ್ ಅಲ್ಲ ಅವರ ಅಪ್ಪನಿಗೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಹಾಯ್, ಗುಡ್ ಮಾರ್ನಿಂಗ್ ಮಂಜು ಸಿಸ್. ಗುಡ್ ಮಾರ್ನಿಂಗ್ ಮಂಜು ಸಿಸ್. ಚಾಪರಿ ಯಾರ ತಿಂಡಾರ. ಅಯ್ಯೋ ನವೀನ್ ಬಿಡ ತೆಲ್ತದಲ್ಲಿ ದಾದಾಣಿ ಯಾರ ಅಪ್ಪ ವಾಸ್ತವ ಲೈಕ್ ಮಾಡದಿತ್ತು ನಿಮ್ಮಲ್ಲಿ ಪೆಟ್ಟಾಗ್ಬಿಡ ಅದು ಡೌಟ್ ಆಗ್ಬಿಡಿ ಒಂಚೂರು. ನಿಂಗೆ ಅಭಿಮಾನಿ ಇರಬಹುದು. ಚಾಪರಿಯಾರ ಮಂಜು ಸಿಸ್ ಚಾಪರಿಯ ಈರ್ ಪರಿಯಾರ ಹೆಂಗೆ ಪದಿಂಗಿ ಶ್ರೀಧರ್ ಅವ್ರ ಸಪೋರ್ಟಲ್ಲಿ ದಾದ ತಿಂಡಿ ಸಿಸ್ ಪದಿಂಗಿ ಪುಟಾಣಿ ಬತ್ತಳ್ಳ ಕೇಂಡೆ ಪಲ್ಲೆ ಯಾವ ಪನ್ಪೆ ಹೇಳೋದು ಹೇಳಿನಿ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿಸ್ ಸಪೋರ್ಟಲ್ಲಿದ್ದಾರೆ. ಶ್ರೀಧರ್ ಬಕೆಟ್ ಬುದ್ಧಿ ಎಲ್ಲ ನನ್ನಲ್ಲಿ ಬೇಡ ಅಂತ ಹೇಳಿದೆ. ಬರೀ ಇಂಥದೇ. ಹೌದೌದೌದು. ಹರೀಶ್ಗೆ ಜಗ್ಗಂಡೆ ತಾರೆ ಕೈ ನಿಂತೇನೆ ಹರೀಶ್. ಅಯ್ಯೋ ದೇವ. ಶ್ರೀಧರ್ ಸಪೋರ್ಟಲ್ಲಿ ಕರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ನನ್ನೆಲ್ಲ ಈಗ ಬರ್ತಾ ಇಲ್ಲವ ವಾಸ್ತವ ಕೋತಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಚಾಣಿಸಿಸ್ ಹೆಂಗೆ ದೋಸೆ ಮಾಡೋದಿಲ್ಲ ಅಂದೆ ದೋಸೆ ಚಟ್ನಿಯಾ. ರಕ್ಷೆ ಎಂಥವ ವಾಸ್ತವ ಜೊತೆ ಜಗಳ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ನೇರ್ ಪೊಕ್ಕಡೆ ಒಂದು ನೀರು ಮಂದರ ಸಿಸ್ ಪೊಕ್ಕಡೆ ಮಾಡಿ ಬಕೆಟ್ ಮಿಸ್ ಆಗಿದೆ ನನ್ನ ಮನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಸಪೋರ್ಟಲ್ಲಿದ್ದಾರೆ. ಅಯ್ಯೋ ದೇವರು, ಇದು ಯಾರು ಮಾರ್ರೆ ಒಂದಿದು ಪೊಸತ್ತು. ಮಂದರ ಸಿಸ್ ಅವರೇ ಬೈಯೋದು ನನ್ನ ಪಾಪ ಅಂತ ಹೇಳ್ತಾ ಇದ್ದಾರೆ. ನಾನು ಪಾಪ ಅಂತ ಹೇಳಿದೆ. ಹೌದೌದು, ರಕ್ಷಸಿಸ್ ಪಾಪ. ಮತ್ತೆ ಅವನು ನನಗೆ ಏನಕ್ಕೆ ಬೈಯೋದು ಅಂತ ಹೇಳ್ತಾ ಇದ್ದಾರೆ. ಮಂಜು ಸಿಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಡನ್ ಅಂತ. ಥ್ಯಾಂಕ್ ಯು. ಎಂತ ಅದು ಹೆಸರು, ಎಂತ ಕರ್ಮ ಹೆಸರದು. ಆಂಟಿಯವರೇ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸಪೋರ್ಟಲ್ಲಿದ್ದಾರೆ. ಶ್ರೀಧರ್ ಬ್ರೋ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮಗೆ ಯಾಕೆ ಬೈತಾರೆ? ಹೌದು, ನಿಮಗೆ ಯಾಕೆ ಬೈತಾರೆ? ಅದು ರಕ್ಷಸಿಸ್ಗೆ ಬೈಯುವವರಿಗೆ ಮಾತ್ರ ಅವರು ಬೈಯುವುದು. ಶಾಂತಿ ಸೂಪರ್, ಶ್ರೀಧರ್ ಬ್ರೋ ಸೂಪರ್, ಎಲ್ಲ ಸೂಪರಲ್ಲಿದೆ. ಅದಕ್ಕೆ ಅವನ ಜೊತೆ ಒಂದು ಗಂಟೆ ಶಾಂತಿ ಸಪೋರ್ಟಲ್ಲಿದ್ದಾರೆ.
ವಾ ತೆಲಿಕೆ ಸೂಪರ್ ಪಣದಲ್ಲೇರು. ಥ್ಯಾಂಕ್ ಯು. ಶಾಂತ ಸಿಸ್ ಸಪೋರ್ಟಲ್ಲಿದ್ದಾರೆ. ನನ್ನಲ್ಲಿ ಬೇಡ ಅಂತ ಹೇಳಿದ್ರೆ ಹಲೋ ಮೇಡಮ್ ಅಂತೇಳಿ. ಹಾಯ್ ಕುಕ್ಕಿಂಗ್ ಚಾನಲ್ ಹಾಯ್. ಯಶೋತ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದಕ್ಕೆ. ಮತ್ತು ಕಾಫಿ ಆಯಿತಾ, ತಿಂಡಿ ಆಯಿತಾ? ಮಂಜು ಸಿಸ್ಸು ದೋಸೆ ಆಯ್ತೆ. ಯಶು ಸಿಸ್ ಇರೇದಾದ ತಿಂಡಿ. ಆಂಟಿ ಅವರು ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಆಂಟಿ ಅವರೇ, ಥ್ಯಾಂಕ್ ಯು ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಸಪೋರ್ಟು. ವಾಸ್ತವ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ವಾಸ್ತಬ್ರು ಎಂಕ ಯಾನೊಂದು ವಿಷಯ ಮಾಡಿ ಬೇಜಾರು ಮಲ್ಪಚ್ಚಿ ಎಂಕಿ ನಾವು ಪನ್ನಿ ಎಂಕ ಇಷ್ಟ ಆಯ್ಜಿ. ಅವೊಂದು ಮೆಸೇಜ್ ಉಂಟು, ನಾನು ಅರ್ಧ ಓದಿನಿ. ಎಂಕ ಅವ್ ಮೆಸೇಜ್ ಇಷ್ಟ ಆಯ್ಜಿ, ಐಕ್ಯಾನ್ ಓದುದು ಜವೆ ಎಂಚ ಉಲ್ಲಾರ್ಪಣದಲ್ಲಿ. ಗುಡ್ ಮಾರ್ನಿಂಗ್ ಯಶೋಧ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಇದು ಸೂಪರ್ ಸಪೋರ್ಟಲ್ಲಿದ್ದಾರೆ. ನವೀನ್ ಬ್ರೋ ಸೂಪರ್ ವಂಡರ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಲ್ಲಿ ಶಾಂತಕ್ಕ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಸಪೋರ್ಟಲ್ಲಿದ್ದಾರೆ. ಟೀ ನಾಷ್ಟ ಆಂಡಿಕೆ ನೊಂದುಲ್ಲೇರ ಆಂಡಿ ಎಂಗೆ ಪದಿಂಗಿ ಏನು ಅಂತ ಕೇಳಿದೆ. ವಾಸ್ತವ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಮಂಜು ನೀವು ರಾಜಿಯಾಗಿ ಆಯ್ತಾ ರಾಕ್ಷಸಿಸ್ ಮತ್ತಿದು ಅದು ಮತ್ತೆ ನಾವು ಕುಸಲಿಗೆ ಮಾತಾಡುವಾಗ ಮತ್ತೆ ಅದು ಸ್ವಲ್ಪ ಇದಕ್ಕೆ ಹೋಗ್ತದೆ, ವಿಪರೀತ ಆಗ್ತದೆ. ಮತ್ತು ಅದಕ್ಕೆ ನೀವು ಸ್ವಲ್ಪ ಸಮಾಧಾನದಿಂದ ಮಾತಾಡಿ. ಹಾಗೆ ನಾನು ಹೇಳೋದು, ಕೋಪ ಮಾಡ್ಕೊಳ್ಬೇಡಿ. ಮಾತಾಡುವಾಗ ಒಂದು ಮಾತು ಬರ್ತದೆ ಹೋಗ್ತದೆ. ಹಾಗೆ ಖುಷಿಯಾಗಿರಿ ಇಬ್ಬರು ಕೂಡ. ನನ್ನ ಜೊತೆ ಮಾತಾಡಬೇಡಿ ವಾಸ್ತವ ಹೇಳಿದರೆ ಜಗಳಕ್ಕೆ ಬರ್ತೀರಾ ಅಂತ ಹೇಳ್ತದೆ. ಆವಡತೆ ನವೀನ್ ಬ್ರೋ ಇರೇಗದಾದೆ ಪೋವಗೆ ಶಾಂತಿಸ್ ಪೋವಗೆ. ಹಾಯ್ ಗುಡ್ ಮಾರ್ನಿಂಗ್ ಯಶು ಅಂತ ಹೇಳ್ತಾ ಇದ್ದಾರೆ. ಮಂಜು ಸಿಸ್ ಹಾಯ್ ಮಂಜು ಸಿಸ್. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಹಾಯ್ ಯಶು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಸಪೋರ್ಟ್ ಮಾಡಿ, ನಿಮಗೆ ಇದರಲ್ಲ ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರಾಕ್ಷಸಿಸ್ ನಿಮ್ಮದು ಊರು ಯಾವುದು? ನಂದು ಊರು ಮಂಗಳೂರು. ಇದು ಕಿರಣ ಎಂಚಿನಿ ನಾವು ಬುದಾರ್ದಿ ಹೋದಿನಿ. ಹಾಯ್ ಅಕ್ಕ ಗುಡ್ ಮಾರ್ನಿಂಗ್. ಅಪ್ಪು ಸಿಸ್ ಬರ್ತೀರಾ? ಹಾಯ್ ಅಪ್ಪು ಸಿಸ್ ವೆಲ್ಕಮ್. ಚಾಪರ್ಯಾರ ತಿಂಡ್ಯಾರ ದಾದ ತಿಂಡಿ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಅಂಕಲ್ಗೆ ಒರಿದಿನ ತಿಂಡಿ ಕೊರ್ಲೆ ಅಂದಿ ಅಂಕಲ್ಗೆ ಅವೇ ಅವು ಆಂಟಿ ಬದುಕಿದು ಜಟಕ ಬಂಡಿ. ಹೌದಲ್ವಾ ನಿಖಿಲ್? ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ನಾವು ಖಾಲಿ ನೆಪ ಮಾತ್ರ, ನಮ್ಮನ್ನು ನಡೆಸುವುದು ಯಾರು? ವಿಧಿ ಬರಹಕ್ಕೆ ತಲೆ ಬಾಗ್ಲೇಬೇಕು ನಾವು. ಸಪೋರ್ಟಲ್ಲಿದ್ದಾರೆ. ಚಾ ಪರಿಹಾರ ಯಶು ದಾದ ತಿಂಡಿ. ವಾಸ್ತವ್ ಯಾರು ಅಂತ ಕೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೀಧರ್ ಬ್ರೋ ಮಾತಿರ್ಗ್ಲಾ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಪ್ಪು ಸಿಸ್ ಏನಪ್ಪ ತೆರಜಿ ಶೂ ಮಾಡೋದಲ್ಲಿ ರಾಕ್ಷಸಿಸ್. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಎಸ್ ಮಂಜು ಸಿಸ್ ನನಗೆ ಉಪ್ಪಿಟ್ಟು ಪದಿಂಗಿ ನೀ ಬೇದು ತಿಂದ್ರೆ ಮಾತಿರಿಗ್ಲ. ಮತ್ತೆ ಅವನು ನನಗೆ ಯಾಕೆ ಬೈಯೋದು? ಇಲ್ಲ ವಾಸ್ತವ್ರು, ಅದು ನಿಮಗೆ ಬೈಯೋದಲ್ಲ, ಅವರಿಗೆ ಯಾರು ಬೈತಾರೆ ಅವರಿಗೆ ಬೈಯೋದಂತ ಹೇಳಿದಷ್ಟೇ. ಅವರು ಒಂದು ಮಾತಲ್ಲಿ ಹೇಳಿದಷ್ಟೇ. ನಿಮಗೆ ಯಾರು ಬೈತಾರೆ ಹೇಳಿ? ಯಾರು ಬೈಯೋದಿಲ್ಲ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಅಪ್ಪೋಸಿಟ್ ಕೋಳಿ ಜಗಳ. ಹೌದೌದು. ಟಾಮ್ ಆ್ಯಂಡ್ ಜೆರ್ರಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮಗೆ ಎಲ್ಲಿ ಬೈದ್ರು ಯಾಕೆ ಹೇಳ್ಕೊಳ್ಳೋದು? ಸಪೋರ್ಟಲ್ಲಿದ್ದಾರೆ. ಆಯ್ತು ಇವತ್ತು ನಿನ್ನ ಲೈವ್ಗೆ ಬರ್ತೇನೆ, ಸರಿ ಬೈತೀನಿ ಬರಲಿ ಅವನಂತ ಹೇಳ್ತಾ ಇದ್ದಾರೆ. ನೀ ಪೆಟ್ಟು ಅಪ್ಪಡದು ಮರೆ ಕೂಡ ಬೇಡ ವಾಸ್ತವ್ರು. ಕೋಳಿ ಕಟ್ಟ ಮಂಗಳೂರು ಕಡೆ ಆಗ್ತಾ ಇದೆ. ಹೌದೌದು. ಮಂಜುಸಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಬ್ರೋ ಸೂಪರ್ ಅಂತ ಹೇಳಿದೆ. ಹೆಲೋ ನವೀನ್ ಬ್ರೋ ಅಂತ ಹೇಳ್ತಾರೆ. ರಾಕ್ಷಸಿಸ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕುಕಿಂಗ್ ಚಾನಲ್ ಅವರು. ಗುರು ಪ್ರದೀಪ್ ಬೈಜೇರ ಬೈಜೇರಿಯೇ ಇನಿ ಬೈಜೇರು. ರಾಕ್ಷಸಿಸ್ ಸಪೋರ್ಟೆಡ್ ಉಳ್ಳೇರು. ದುರ್ಗಾಸಿಸ್ ಈ ವಾಸ್ತವ್ರು ಅವರಿಗೆ ಮತ್ತೆ ರಕ್ಷಾ ಅವರಿಗೆ ಒಂದು ಟಾಸ್ಕ್ ಕೊಡಿ, ಸುಮ್ಮನೆ ಆಗ್ತಾರೆ. ಎಂತ ಟಾಸ್ಕ್ ಕೊಡೋದು ಮಾರ್ರೆ ಇವರಿಗೆ? ನನಗೆ ಎಂತ ಅಂತ ಗೊತ್ತಾಗೋದಿಲ್ಲ ಮಾರ್ರೆ. ಅವರು ಪದ್ಯ ಹೇಳಿ ಇಬ್ಬರು ಕೂಡ ಒಂದೊಂದು ಎರಡೆರಡು ಲೈನ್ ಹಾಕಲಿ, ನಾನು ಆಡ್ತೇನೆ. ಪರವಾಗಿಲ್ಲ ಬಿಡು ರಕ್ಷಾ ಅವರದ್ದು. ನಾನು ಟೊಮೆಟೊಗೆ ಎದರಲ್ಲ, ಅವರು ಟೊಮೆಟೊಗೆ ಎದರದಿಲ್ಲ ಅಂತೆ. ಮೈ ಗಾಡ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಶು ಈಗಿನಲ್ಲ ಲೆಸ್ ಹಾಕೊಂಡೆ
ಅಪ್ಪು ಸಿಸ್ ಈರ್ನಲ್ಲ ಅಂಚೆನೆ ಆಪುಣೆ ಒಬ್ಬದ್ಯಾರೆ ಎನ್ನೊಂಜಿ ಎಂಚಿನ ಲೆಸ್ ಆಪಿನಿ ದಾದಂದೇ ಗೊತ್ತಾಪುಜಿ ಬೊಕ್ಕ ಕೊರಿಯರ್ಲ ಒಂದು ಇಜ್ಜಿ ಅಂಚ ಆಪುಣು ಹೊರ ಕಾಣೆ ಕೊರ್ರೆ ಆಪುಂಡು ರಾತ್ರಿ ಕೊರ್ರೆ ಆಪುಜಿ ಅಂಚ ಮಸ್ತ್ ಪ್ರಾಬ್ಲಮ್ ಆವೊಂದುಂಡು ದಾಯಂದೆ ಗೊತ್ತಾಪುಜಿ ಎನ್ನ ಮಸ್ತ್ ಲೆಸ್ ಆತನಿಗೆ ಇತ್ತಿನೊಂಡದೆ ಬಕ್ಕ ಇಜ್ಜಿ ಐನು ಕೋಡೆ ಐನು ಆಜದನ ಲೆಸ್ ಎಂಚಿನ ಪ್ರಾಬ್ಲಮ್ ಅಂದೆ ಗೊತ್ತಾಪುಜಿ ಇಂಕ್ ನಮ್ಮ ವೀಡಿಯೋಲ ತೂಪ ಕೊರ್ಪ ವೀಡಿಯೋ ತೂದಿಲ ಕೊರ್ಪ ಆಡ ಲೆಸ್ ಆವೊಂದುಂಡು ದಾದಂದೇ ಗೊತ್ತಾಪುಜಿ ಇಂಕೈಕ್ ಎರಡೆಲ್ಲ ಸಬ್ಬು ಕೇಂಡೆಲ್ಲ ಪೊಡಿಗೆ ಆಪುಣಿತ್ತು ದಾಯ್ ಲೆಸ್ ಆಪುಂಡು ಕೇಂಡು ದಾದೆ ಮೈ ಕುಕಿಂಗ್ ಸೂಪರ್ ಅಲ್ಲಿದ್ದಾರೆ ಸೂಪರ್ ಸಪೋರ್ಟ್ ಶ್ರೀಧರ್ ಬ್ರೋ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಮಂದಾರ ಶಾರ್ಟ್ಸ್ ಅವರೇ ಆಯ್ ಅಂತ ಹೇಳ್ತಾ ಇದ್ದಾರೆ ಆಂಟಿ ಅವರು ಮಂಜುಸಿ ಸಪೋರ್ಟ್ ಅಲ್ಲಿದ್ದಾರೆ ಅವು ಏರು ಡಬ್ಬಿ ಬೊಟ್ಟುನ ಅವು ಕೋಡೆಂಡತೆ ಕಟೀಲು ಪೊದಿತ್ತತೆ ಬೊಟ್ಟುನ ಗಂದೇರು ನಾನು ಇನ್ನು ಎಂಕ್ಲೆ ಕೆಬಿ ಬುಡ್ರೆಜ್ಜಿ ಕೋಡೆ ಬತ್ತಿ ಮಕ್ಕಳ ಕೆಬಿ ಬುಡ್ರೆ ಎತ್ತುಜಿ ನಮಗೆ ಎಲ್ಲಿಯ ಡಬ್ಬಿ ಬೊಟ್ಟುನು ಡಬ್ಬಿ ಅತ್ತ ಒಂದು ಬೊಟ್ಟುನ ಗಂದೇರು ಅವೇನು ಬೊಟ್ಟುನು ಟಮ್ ಐಕೆ ಅಂತ ಬನ್ಪಿನಿ ಆನಿತ ಲೈವ್ ಉಳ್ಳೆ ಬನ್ಪಿನಿ ಅಕ್ಕ ಈರ್ನ ಕೆವಿತ ಸೂಪರ್ ಉಂಟು ಥ್ಯಾಂಕ್ ಯು ಅಪ್ಪು ಸಿಸ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ ಮಂಜು ಸಿಸ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶ್ರೀ ಬ್ರದರ್ ಅವರಿಗೆ ಕೊಬ್ಬು ಈಗ ಫೀಮೇಲ್ ಫ್ಯಾನ್ಸ್ ಜಾಸ್ತಿ ಓ ಮೂಲ್ಚೂರು ಉರಿಯೋದುಂಡು ಫೀಮೇಲ್ ಫ್ಯಾನ್ಸ್ ಜಾಸ್ತಿಗೆ ಅಯ್ಯೋ ಅರೆ ಫೀಮೇಲ್ ಫ್ಯಾನ್ಸ್ ಇದ್ರೆ ವೆರಿ ಗುಡ್ ಅಯ್ಯೋ ದೇವ ಆಂಟಿ ಮಗಳ ಎಡ್ಡ ಟಾಮ್ ಆ್ಯಂಡ್ ಜೆರಿ ಜಗಳ ಆಂಟಿ ಅಂತ ಹೇಳ್ತಾ ಇದ್ದಾರೆ ಮಂದರ ಸಿಸ್ ಅಪ್ಪು ಸಿಸ್ ಸೂಪರಲ್ಲಿ ನೈಸ್ ಅಂತ ಹೇಳ್ತಾ ಇದ್ದಾರೆ ಮಂಜು ಸಿಸ್ ಕೂಡ ನೈಸ್ ಅಂತ ಹೇಳ್ತಾ ಇದ್ದಾರೆ ಮಂಜು ಸಿಸ್ ಒಡೆಗಳ ಪೋಯರಿಜ್ಜಿ ನವರಾತ್ರಿದ ಒಂದಿಟ್ಟು ದೇವಸ್ಥಾನ ಮಿನಿ ಪೋಯರಿಜ್ಜ ಅಪ್ಪು ಸಿಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ ಹೋಗ್ಲಿ ಬಿಡಿ ರಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರದರ್ ಅವರ ವಾಯ್ಸ್ಗೆ ಫ್ಯಾನ್ಸ್ ಇದ್ದಾರೆ ಹಾಗೆ ಹೀಗೆ ಅಂತ ಹೌದೌದು ವಾಯ್ಸ್ ತುಂಬ ಚೆಂದ ಉಂಟು ವಾಸ್ತವ್ಯವಿದ್ದು ವಾಯ್ಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಯಶಸಿಸ್ ಸೂಪರ್ ಲೈವ್ ಅಂತ ಹೇಳಿದರೆ ಅಪ್ಪು ಸಿಸ್ ಮಂಜು ಸಿಸ್ ಕೂಡ ಸಪೋರ್ಟಲ್ಲಿದ್ದಾರೆ ಶ್ರೀ ಬ್ರದರ್ ಹೌದು ಹೋಗ್ಲಿ ಬಿಡಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಯಾರಿಲ್ಲ ಅಲ್ಲ ರಕ್ಷಸಿಸ್ ಏನು ಬೇಕಾದರೂ ಆಗಲಿ ನಮ್ಗೆ ಏನಿಲ್ಲ ಹೌದಾ ರಕ್ಷಸಿಸ್ ಓಕೆ ನೈಸ್ ಅಂತ ಹೇಳ್ತಾ ಇದ್ದಾರೆ ಮಂಗಳೂರು ಯಕ್ಷಗಾನ ಉಂಟು ನಿಖಿಲ್ ನಿನ್ನೆ ನಾವು ಕಟೀಲ್ ದೇವಸ್ಥಾನಕ್ಕೆ ಬಂದಿದ್ವಾ ನಿನ್ನೆ 5 ಗಂಟೆ ಹೊತ್ತಿಗೆ ಬಂದಿದ್ದೇವೆ ನಾವು ಭರತನಾಟ್ಯ ಆಗ್ತಾ ಇತ್ತಲ್ಲಿ ಮಂಗಳೂರಲ್ಲಿ ಯಕ್ಷಗಾನ ಉಂಟು ಹೌದಾ ಓಕೆ ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ ಮಂಜು ಅವರು ಕೂಡ ಸಪೋರ್ಟಲ್ಲಿದ್ದಾರೆ ನನಗೆ ಅದೇ ಕೆಲಸ ಫೀಮೇಲ್ ಫ್ರೆಂಡ್ಸ್ ಮಾಡಿಕೊಂಡು ಅಯ್ಯೋ ದೇವ ಚಕ್ಕಂದ ಹಾಡೋಕ್ಕೆ ಬೇರೆ ವರ್ಕ್ ಇಲ್ಲವಾ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಸೂಪರ್ ಅಂತ ಹೇಳ್ತಾರೆ ಶ್ರೀಧರ್ ಬ್ರೋ ಮಂಜು ಸಿ ಸಪೋರ್ಟಲ್ಲಿದ್ದಾರೆ ಮಂದರ ಶಾರ್ಟ್ಸ್ ಅವರೇ ಟಿಫಿನ್ ಆಯ್ತಾ ನಿಮ್ಮದು ಟಿಫಿನ್ಗೆ ಸ್ಪೆಷಲ್ ಎಂತ ನಿಮ್ಗೆ ಇದು ಕಿರಣ ಒಂಜಿ ಕೋರಿ ಪೋಂಡ ಗೊತ್ತುಜಿ ತೂಕ ಐತೆ ಅಂತ ಓದು ಬರೋದಿಲ್ಲ ಒಂಜಿ ಕೋರಿ ಪೋಂಡ 2 ಕೋರಿ ಪೋಂಡ ಗೊತ್ತುಜಿ ರಕ್ಷಸಿಸ್ ತೂಕ ಐತೆ ದಾದಾಪುಡ ಅಂತ ತಿರ್ತಿರ್ತು ಬರೋದಿಲ್ಲ ಮಂದರ ಸಿಸ್ ನೋಡಿದ್ಯಾ ನೀನು ಅಂತೇಳಿ ಸೂಪರ್ ಸಪೋರ್ಟ್ ವಾಸ ಬ್ರೋ ಪ್ಲೀಸ್ ಸುಮ್ಮನೆ ಇಡಿ ಎನ್ನ ಕೋಡೆ 5 ಲೆಸ್ ಅಂತ ಅಂದಿಯೇ ಎನ್ನ ದಿನೋಲೆ ಅಪ್ಪು ಸಿಸ್ ಎನ್ನ ದಿನೋಲ ಲೆಸ್ಸೆ ಒಂಜಿ 2K ಆವರೆಗೇನು ಜನ್ನ 18ನೇ ಮೆಚ್ಚುಗೆ ಕೊಟ್ಟಾಗಿದೆ ಸಹೋದರ ಅಂತ ಹೇಳ್ತಾ ಇದ್ದಾರೆ ಸಂಗಮೇಶ್ ಅವರು ಥ್ಯಾಂಕ್ ಯು ಸಂಗಮೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ವಾಸ್ತವ್ ನೀವು ನನ್ನ ಜೊತೆ ಮಾತಾಡಬೇಡಿ ಅಂತ ಹೇಳ್ತಾರೆ ಕೋಪ ನನ್ನ ಲೆಸ್ಲ ಆಪುಜಿಲ ಆಪುಜಿ ಹೌದಾನೆ ಪ್ಲಸ್ಲ ಆಪುಜಿ ಇನ್ನ ಲೆಸ್ಲ ಆಪುಜಿ ಪ್ಲಸ್ಲ ಆಪುಜ ಗೊತ್ತುಜಿ ಮಂದರ ಸಿಸ್ ಎಂಕಲ್ಲ ಲೆಸ್ ಅವನು ದಾದ ಲೆಸ್ ಆತೀನಿ ಸಿಸ್ ಸಬ್ಬು ಲೆಸ್ ಆತನು ಈರ್ನಾತನ ಮಂಜು ಸಿಸ್ ಎನ್ನ ರಡ್ಡಿಗೆ ಆವೇರಿನಕ್ಕೆ ಏನೊಂದಿಜ್ಜಿ ಏತು ಲೆಸ್ ಆತನು ಏತು ಲೆಸ್ ಆವಂದೇ ಪೋನುಂಡು ಸುಂದರವಾದ ನೇರ ಪ್ರಸಾರ ಅಂತ ಹೇಳ್ತಾ ಇದ್ದಾರೆ ಸಂಗಮೇಶ್ ಅವರು ಥ್ಯಾಂಕ್ ಯು ಕೋಟೆನ್ ಪೂಜಾರಿ ಅವರು ಬಂದರು ಹಾಯ್ ಅಂತ ಹೇಳ್ತಿದ್ದಾರೆ ಹಾಯ್ ಸುನೀತಾ ಎಸ್ ಅವರು ಬಂದರು ಸುನೀತಾ ಎಸ್ ಅವರೇ ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಆಯಿತಾ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಏನು ಬ್ರೋಕರ್ ಅಂದ್ಕೊಂಡ ಹಾಯ್ ಸಂಗಮೇಶ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಅಪ್ಪು ಸಿಸ್ ಹೋಗಿ ನಡಿ ಅಂತ ಹೇಳ್ತಾರೆ ನೀವು ದುರ್ಗಾ ಸಿಸ್ ಅವರ ಜೊತೆ ಮಾತಾಡಿ ರಕ್ಷಸಿಸ್ ಹೌದೌದು ನನ್ನ ಜೊತೆ ಮಾತಾಡಿ ನಾನಿದ್ದೇನೆ ನನ್ನ ಜೊತೆ ಮಾತಾಡಿ ಅಕ್ಕ ಗುಡ್ ಮಾರ್ನಿಂಗ್ ಲೈಕ್ ಹಾಯ್ ಅಕ್ಕ ಬಂದಿದೆ ಸುನೀತಾ ಎಸ್ ಉಂಡದು ಸುನೀತಾ ಪುನೀತ್ ಬರ್ತೀನಿ ಏರ್ ಬರ್ತೀನಿ ಪಲ್ಲೆ ಲೈಕ್ ಕೊರ್ಲೆ ಅಂಜಿ ಚಾಪರಿಯಲ್ಲ ಸುನೀತ ದಾದ ತಿಂಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ ನನ್ನ ಜೊತೆ ಮಾತಾಡಬೇಡಿ ವೇಸ್ಟ್ ಅಂತ ಹೇಳ್ತಾ ಇದ್ದಾರೆ
ರಾಕ್ಷಸಿಸ್ ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ವಾಸ್ತವ ಸುಮ್ಮನೆ ಇರಿ, ಎಂತಕ್ಕೆ ಜಗಳ? ಹೌದೌದು ವಾಸ್ತವ್ರು ನೀವು ಕೆಲಸ ಉಂಟಂತ ಹೇಳಿದಿರಲ್ಲ ವಾಸ್ತವ್ರು. ಅಯ್ಯೋ ದೇವ್ರೆ, ವಾಸ್ತವ್ರು ಪಾತಿರಲ್ಲ ತೆರಿಗೆ ಪಾತಿರ. ಅಯ್ಯೋ ಹೆಂಗೆ ಹೊರಾರ, ಸುಮ್ಮನೆ ಇರಿ, ಎಂತಕ್ಕೆ ಜಗಳ? ಹೌದೌದು ಮಂದಾರ ಸಿಸ್, ಅದು ದೊಡ್ಡ ಜಗಳ ಗಂಟ ಅಂತೇಳಿ ನಾನು ನಿನ್ನೆ ಕಟಿನಲ್ಲಿ ನೋಡಿದ್ದೇನೆ. ನೋಡಿದ್ದೀರಾ? ಅದ ನೀವು ಲುಂಗಿ ಹಾಕ್ಕೊಂಡಿದ್ರಲ್ಲ ಅವರ, ಒಂದು ಕೈಯಲ್ಲಿ ಪ್ಲಾಸ್ಟಿಕ್ ಇದು ಇಟ್ಕೊಂಡ್ರಲ್ಲ ಅವರ ನೀವು? ಸುನೀತಾ ಸಂಗೀತ ಅಕ್ಕ ಪಣ ಸುನೀತ್ ಚಾಪರಿಯನ ತಿಂದಿದೀನಿಯನ ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ. ಮತ್ತೆ ಏನು ಹೆಣ್ಣು ಮಕ್ಕಳ ಫ್ರೆಂಡ್ಸ್ ಆತೆ ಅಂತೆ ಅಂತ ಹೇಳ್ತಾ ಇದ್ದಾರೆ ಅಕ್ಕ. ನನಗೆ ಅಕ್ಕ ಗುಡ್ ಮಾರ್ನಿಂಗ್ ಲೈಕ್. ಓಕೆ ಪೂಜಾರಿ ಅವರೇ, ಕೋಟೆಯನ್ ಪೂಜಾರಿ. ಓಕೆ ನೋಡಿ, ಕೋಟೆಯನ್ ಪೂಜಾರಿ ಅವರ ಚಾನಲ್ ಉಂಟು, ಅವರಿಗೆ ಕೂಡ ಇದು ಸಪೋರ್ಟ್ ಮಾಡಿ ಆಯಿತಾ ಅಕ್ಕ. ಗುಡ್ ಮಾರ್ನಿಂಗ್ ಲೈಕ್ ಅಂತ. ಥ್ಯಾಂಕ್ ಯು ಸೂಪರ್. ಹರೀಶ್ ಸಪೋರ್ಟ್ ಎನ್ನ ಕಮೆಂಟ್ ತೂಲ ತುಯ್ಯೆ ದಾದಾಂಡು ಸಂಗೀತ ಅಕ್ಕ ಆಂಡು ಬಕ್ಕೋಲುಂಡು ಕಮೆಂಟ್ ಆಯಕ್ಕ ತೆಪ್ಪುನು ಸುನೀತ ಪುನೀತ ಬನ್ಗೆ ಅಮ್ಮೆನ್ ಚೊಲ್ಲೇರು ಸುನೀತ್ ಅಮ್ಮೆನ್ ಚೊಲ್ಲೇರು. ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ. ಪೋವೆರೆ ಉಂಡು ಸಿಸ್ ಕುದ್ರೋಳಿ ಪೋಡು ಎಂಕ್ಲಿಲ್ಲ ಕುದ್ರೋಳಿ ಪೋಯರಳು ಕುದ್ರೋಳಿಗೆ ಶನಿವಾರ ಇಜಿನ ಐತಾರ ಪೋಪಿನಂಚ. ಕೋಟಿಯನ್ನು ಹಾಯ್ ಅಂತ ಹೇಳ್ತಾ ಇದ್ದಾರೆ ಕುಕ್ಕಿಂಗ್ ಚಾನಲ್. ವಾಸ್ತಾ ಕಣ್ಣು ಪೊಟ್ಟ ಫ್ಯಾನ್ಸಿ ಹೇಳಿದ್ದು ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಅಪ್ಪು ಸಿಸ್. ಅದು ತಮಾಷೆ ಮಾರ್ರೆ ವಾಸ್ತವ, ಅದಕ್ಕೆ ಜಗಳ ಯಾಕೆ? ಹೌದು ತಮಾಷೆ ಅವರು ಹೇಳಿದ್ದು. ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ. ಸಪೋರ್ಟಲ್ಲಿ ಥ್ಯಾಂಕ್ ಯು. ಕೋಟಿಯನ್ ಟೀ ಆಂಡಿಕೆ ಏನೊಂದು ಲೇರು ಯಶ್ ಸಿಸ್. ಶ್ರೀಧರ್ ಬ್ರೋ ಸಪೋರ್ಟು. ಮಂದರ ಸಿಸ್ ನಾನು ಏನು ಹೇಳಿದ್ರು ಹಾಗೇನೆ ಅವತರ ಆದದ್ದು ಅಂತ ಹೇಳ್ತಾ ಇದ್ದಾರೆ. ಕ್ಯಾಟ್ ಹೌಸ್ ಅವ್ರು ಬಂದರು. ಗುಡ್ ಮಾರ್ನಿಂಗ್ ಸಿಸ್ಟರ್ ಅಂತೇಳಿ. ಗುಡ್ ಮಾರ್ನಿಂಗ್ ಕ್ಯಾಟ್ ಹೌಸ್ ಅವ್ರು, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ ಆಯಿತಾ. ಆಂಟಿ ಯಾರು? ನಾನು ದೋಸೆ ಅಂತ ಹೇಳ್ತಾರೆ. ಆಂಟಿ ಹೆಂಗೆ ಡೌಟ್ ಅವು ಕಿರಣ ಅಂದಿಯೇ. ಸೂಪರ್ ಸಪೋರ್ಟಲ್ಲಿದ್ರಿ ಹೆಂಗೆ ಅಂಚಪ್ಪಣ ನಾವು ಲೈವ್ ಓನರ್ ಪನ್ಪಿನ ಯಾರೇ ಹೆಂಗೆ ಬಕ್ಕ ಗೊತ್ತು ಜಿಂಕ್. ರಾಕ್ಷಸಿಸ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಓಕೆ ರಾಕ್ಷಸಿಸ್, ಥ್ಯಾಂಕ್ ಯು ಸೋ ಮಚ್. ಓಪಿನೇ ಕುಂತಲೇ ರಾಕ್ಷಸಿಸ್ 21 ಲೈಕ್ ಡನ್ ಅಂತೇಳಿ. ಥ್ಯಾಂಕ್ ಯು ಕ್ಯಾಟಸ್. ರಾಕ್ಷಸಿಸ್ ಇರಿ ಅಂತ ಹೇಳಿದೆ ಅಂದಿ ಉಂತುಲೆ. ಅದು ಎಲ್ಲ ನಾವು ಒಬ್ಬರೇ ಅಂದ್ಕೊಂಡ್ರೆ ಅವರ ಜೊತೆ ಕ್ಲೋಸ್ ಆಗಿರ್ತೇವಲ್ವ. ಇದು ನೋಡಿ ನನಗೆ ಸಿಗೋ ಗಿಫ್ಟ್ ಬೇಕಿತ್ತ, ನನಗೆ ಎಲ್ಲವನ್ನು ಹಂಚಿಕೊಂಡು ಅವರ ಜೊತೆ ಇರ್ತೇವಲ್ವ, ಅವರಿಗೆ ಕೊನೆಗೆ ನಮಗೆ ಉಲ್ಟಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಲ್ಲ ಆಗಿಲ್ಲ, ಏನಾಗಲಿಲ್ಲ ಹೊಸಬ್ರು, ನೀವು ಹಾಗೆಲ್ಲ ಇದು ಮಾಡಬೇಡಿ, ಏನಾಗಲಿಲ್ಲ. ಅವರು ಕೂಡ ತಮಾಷೆಗೆ ಮಾಡಿದ್ದು, ನೀವು ಕೂಡ ತಮಾಷೆಗೆ ತಗೊಳ್ಳಿ ಅದನ್ನು. ಗುರುಪ್ರದೀಪ್ ಮತ್ತೆ ಲೈಕ್ ಡನ್ ಪನದುಲ್ಲೇರು. ಥ್ಯಾಂಕ್ ಯು ಗುರುಪ್ರದಿ, ವೆಲ್ಕಮ್. ಗುರುಪ್ರದಿ ಇರೇನ ಮೇರ್ ಮಂಜು ಸಿಸ್ಕೇನದಿತ್ತೀರಿ ಉಲ್ಲಿರ್ತೋ ಜೋಡು ಸಿಸ್ಟರ್. ಐ ಡೂಯಿಂಗ್ ಲೈವ್ ಎಟ್ 9 PM. ಓಕೆ ಕ್ಯಾಟ್ ಹೌಸ್ ಅವರದು 9 ಗಂಟೆಗೆ ಲೈವ್ ಉಂಟು, ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಆಯಿತಾ. ಶ್ರೀಧರ್ ಬ್ರದರ್ ನಾನು ಬ್ರಷ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾನು ಒಂತೆ ಕೊರ್ಪೆ ಇರೇಗ ಮೇಡಮ್ ಗಿಫ್ಟ್ ಕೊರ್ಪರೆ ಎಂಕ ಕೊರ್ಲೆ ಉಂಟು ಜಿ ಗಿಫ್ಟ್ ದಾನಿ ಉಂಟು ಜಿಂದು ಗೊತ್ತಾಪಜಿ ಪೂರ ಲೆಸ್ ಅವನುಂಡು. ಓಕೆ ರಕ್ಷಸಿಸ್ ಪನದಲ್ಲೇರು. ಅಕ್ಕ ಗುಡ್ ಮಾರ್ನಿಂಗ್. ರಕ್ಷಕ್ಕ ಗುಡ್ ಮಾರ್ನಿಂಗ್ ಪನದಲ್ಲೇರು. ರಕ್ಷಸಿಸ್ ಏನು ತಿಂಡಿ? ಅದು ಸಬ್ಬುದ ಅವಸ್ಥೆ ಆತಂಡೆ ಎನ್ನ ಐನುದಲ್ಲ ಒಂದಿಜ್ಜಿ ಯಾನಕ್ಕೇನು ಜಿ ಬಟ್ ದಾದ ಮನ್ಪುನು ಗೊತ್ತಾಪುಜಿ ಅಂದಿಯೇ ಮಂಜು ಸಿಸ್. ನೋಡಿ ಮಂಜು ಸಿಸ್ ಇದ್ದಾರೆ, ಅವರಿಗೆ ಕೂಡ ಕನೆಕ್ಟ್ ಆಗಿ ಆಯ್ತದ ಅದನ್ನು ಗೊತ್ತಿಗೆ ಲೆಸ್ಸೇ ಒಂದು ಮೂರನೇ ಒಂದಿನ ಏತು ಪತ್ತದನ್ನು ಮೂರನೇ ಲೆಸ್ ಆತನ ಮಾರೆ ದಾಯ ಎಂದಿ ಗೊತ್ತಾಪುಜಿ ದಯಪಣ ಯಾನು ಒಲ್ಲಪೋದಕ್ಕೇನು ಜೇಡಲ್ಲ ಗಿಫ್ಟ್ ಕೊರ್ಲೆಂದು ಮಕ್ಕ ನಮಗೆ ಶಾರ್ಟ್ ವಿಡಿಯೋ ಬರ್ಪಡದೆ ಅವು ಉಂಟುಂಡು. ಶಾರ್ಟ್ ವಿಡಿಯೋ ತುದು ನಮಗೆ ಕನೆಕ್ಟ್ ಆಪಿರತ್ತೆ ಕೆಲವೇರು ಅವನು ಆ ಗಿಫ್ಟ್ ನಮಗೆ ಕುಂತುಂಡು ಎನ್ನ ಪ್ರಕಾರ. ಮೊಸರಲ್ಲಿ ಕಲ್ಲು ಹಾಕೋದು ಹೇಳ್ತಾರೆ ಇದಕ್ಕೆ ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿ ಸಾಯಿ ಪ್ರದೀಪ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಶಾಂತಸಿಸ್ ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಶಾಂತಸಿಸ್ ಸಾಯಿ ಅಂತ ಫ್ರೆಂಡ್ ಈ ಥರ ಜಗಳ ಮಾಡ್ತಾರಾ? ಅಕ್ಕಳು ಅಂಚರಿ ಅಕ್ಕಳು ಪಕ್ಕ ಸಮ ಬೇರಿತ್ತು ತುಲೆ ಅವು ಚೂರು ಬರ್ತು ತಿರ್ತು ಒಂಜಿ ಅಂಗಡಿ ಚಪಾತಿ ಅವನು 4 7 ಜನದು ಹೋದ್ರೆ
ನವೀನ್ ಬ್ರೋ ಎಲ್ಲ ನಮ್ಮ ಚಪಾತಿ ಮಲ್ಪಗ ಯಾನ್ ಕಾಣಲಕ ದಿಟ್ಟು ಕಳದೀಪ ಏತು ಏತು ಚಪಾತಿ ಅಪ್ಪನ ತೂಕ ತಿಂತಿನಕುಲೇರು ಈಗಿನ ಚಪಾತಿ ಅನ್ನಲ್ಲ ಮಲ್ದೋಳು. ವಾಸ್ತವ ಬ್ರೋ ಏನಾಯಿತು ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಶೋವಿಂಗ್ ಲೈಟಿಂಗ್ ಆಫ್ ಮೈ ದಸರಾ ಅಂತ ಹೇಳ್ತಾರೆ. ಓಕೆ ಓಕೆ. ಟೀ ಆಂಡೆ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಅವಲಕ್ಕಿ ಮಾಡಬೇಕು, ಬೇರೆ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ರಾಕ್ಷಸಿಸ್. ಗುಡ್ ಮಾರ್ನಿಂಗ್ ಅಂತ ಹೇಳಿ ಸಪೋರ್ಟಲ್ಲಿ ನವೀನ್ ಬ್ರೋ ಅಂತ ನಗ್ತಾ ಇದ್ದಾರೆ. ರಾಕ್ಷಸಿಸ್ ಸಪೋರ್ಟಲ್ಲಿದ್ದಾರೆ. ನನಗೆ ಪೋವ ಇನ್ನೂ ಆಗಬೇಕು, ಲೇಟ್ ಎದ್ದದ್ದು. ಇರಕ್ಕೆ ನಾನು ಅವಡ. ಓಕೆ ಓಕೆ, ಮಲ್ಪ್ಲೆ ಓಕೆ ಸಿಸ್, ಸಿ ಯು ಸೂನ್. ಓಕೆ ಓಕೆ. ನೋಡಿ ಕ್ಯಾಟ್ ಹೌಸ್ ಅವರದು ಲೈವ್ ಉಂಟಾಯ್ತಾ 9 ಗಂಟೆಗೆ ಹೋಗಿ ಸಪೋರ್ಟ್ ಮಾಡಿ ಆಯ್ತಾ. ಯಾರಿಗೆಲ್ಲ ಟೈಮ್ ಇದು ಸಿಕ್ಕಿದ್ರೆ ಅವರಿಗೆ ಹೋಗಿ ಸಪೋರ್ಟ್ ಮಾಡಿ. ಅವರೇ ಹೌದಾ? ನೀವು ಮತ್ತೆ ನೀವು ಮಾತಾಡಲಿಲ್ಲ ನಿಖಿಲ್ ಅವರೇ, ಮಾತಾಡಲಿಲ್ಲ. ನೀವು ನೋಡಿದ್ರಿ ನನ್ನನ್ನು, ಆದರೆ ನನಗೆ ಕೂಡ ಇದಾಗಲಿಲ್ಲ. ಆದರೆ ನೀವು ಮಾತಾಡಲಿಲ್ಲ, ಮತ್ತೆ ಮಾತಾಡಲಿಕ್ಕೆ ಆಗಲಿಲ್ವ ನಿಮಗೆ? ಸೂಪರ್ ಸಪೋರ್ಟ್, ಟೇಕ್ ಕೇರ್ ಅಂತ ಹೇಳ್ತಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಶಾಂತಿಸ್ ಪೋವಕ್ಕೆ ಕಡಲೆ ಬೇಕು, ಕಡಲೆ ಖಾಲಿ ಆಗಿದೆ ಅಂತ ಹೇಳ್ತಾರೆ. ನನ್ನೊಂದು ಕಡಲೆಜಿ ರೆಡ್ಡಿ ಹಾಪುಜಾವು ದಪ್ಪ ಒಂದಿತ್ತು, ದಪ್ಪ ಬಜ್ಜಿಲಿ ಕಡಲೆ ಬೋರ್ಡು. ಸೂಪರ್ ಸಪೋರ್ಟ್. ಬಾಯ್ ಬಾಯ್, ಸಿ ಯು ಸೂನ್ ಅಂತ ಹೇಳ್ತಾ ಇದ್ದಾರೆ. ಮಂಜು ಅಕ್ಕ ಗುಡ್ ಮಾರ್ನಿಂಗ್ ಅಂತಾರೆ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಗುರುಬ್ರೋ ನಮಸ್ತೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಗುರುಬ್ರೋ ಅಂತ ಹೇಳ್ತಾರೆ. ಗುರು ಎಂಕ್ ಬೇತೇನೆ ಹಾಯ್ ನೋಡು ಪನಂದ್ರೆ ಅರಿಗೆ ಬೇತೇನೆ ಹಾಯ್ ಪಲ್ಲೆ ಒಂಜಿ ಗುರು ಪ್ರದೀಪರ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಾಕ್ಷಸಿಸ್ ಶ್ರೀಧರ್ ಬ್ರೋ ಸಪೋರ್ಟು. ಮಂಜು ಸಿಸ್ ಟೆಂಪಲ್ಗೆ ಪೋಯಾರೆ ಏನೊಂದು ಲೆರಿಯಸ್ ಸಿಸ್. ಸಿ ಇನ್ ಮೈ ಲೈಫ್, ಶೋವಿಂಗ್ ಲೈಟಿಂಗ್ ಇನ್ ಮೈ ಲೈಫ್. ಓಕೆ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ನೋಡಿ ಗುರು ಪ್ರದೀಪ್ ಬ್ರದರ್ ಲೈವ್ ಮಾಡ್ತಾರೆ, ಎಲ್ಲರೂ ಸಪೋರ್ಟ್ ಮಾಡಬೇಕಾಯ್ತಾ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಸಪೋರ್ಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿ ಯು ಸೂನ್ ಅಂತ ಹೇಳ್ತಾ ಇದ್ದಾರೆ. ಓಕೆ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಕ್ಯಾಟ್ ಹೌಸ್. ಥ್ಯಾಂಕ್ ಯು. ಏಪ ತಿರ್ತು ಬರ್ಪಿನಿ ಬರೊಂದುಲ್ಲಿ ಇಜ್ಜಿ ಯಶು ಸಿಸ್ ಪೋವೆರೆ ಉಂಡು ಈರು ಪೋಯರ ಯಶು ಕೆಲವೊಂದು ಶ್ರೀಧರ್ ಬ್ರೋ ಸಪೋರ್ಟ್ ಉಳ್ಳಿ ಕ್ಯಾಟ್ ಹೌಸ್. ಬಾಯ್ ಸಿ ಯು ಸೂನ್ ಅಂತೇಳಿ ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಇಜ್ಜಿ ಮಂಜು ಸಿಸ್ ಮಗಲ್ನ ಎಕ್ಸಾಮ್ ಆತಜಿ ಒಡೆಯಲ್ಲ ಪೋಯರ ಆಪಜಿ ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಶಾಂತಿ ಸಪೋರ್ಟು, ಹರೀಶ್ ಸಪೋರ್ಟ್ ಎಲ್ಲ ಸಪೋರ್ಟ್ ಮೆಸೇಜ್ ಸ್ಕಿಪ್ ಮಾಡ್ತೇನೆ ಆಯ್ತಾ. ಕೋಡೆ ಕುಂದಾಪುರ ಬೈದೆ ಆಯ್ತಾ ನವೀನ್ ಲೈವ್ಗೂ ಅಂದಿಯೇ ಬೈದಿತ್ತೇರಿ ಇರು ಒಲಿತ್ತಾರೆ ಎಂಡ ಪಾತೇರಿಯ ಮಾರ್ರೆ ಕುಂದಾಪುರ ಎಂಡಕ್ಕೇಂಡೆ ಎನ್ನ ಗುರ್ತ ಇಜ್ಜ ಅಂದ ಎಂಡ ಯಾನ್ ಪಾತಿದ್ದು ಜಾಡ ಎಂಡಕ್ಕೇಂಡೆ ಇಲ್ಲಿಗೆ ಎನ್ನ ಗುರ್ತ ಇಜ್ಜ ಅನ್ಮನೆ ಇನ್ನ ಗುರ್ತ ಸ್ಟೂಡೆಂಟ್ಗೆ ಇತ್ತೆ ಕಲ್ತದ ಹಿಂಗೆ ಸ್ಟೂಡೆಂಟ್ ಅತ್ತು ಜಸ್ಟ್ ಇತ್ತೆ ಕಲ್ತಾಯಿನ ಹತ್ರಗೆ ಜಾಬ್ ನಾಡೊಂದುಲ್ಲಿಗೆ ಅಕ್ಕ ಇನಿ ಮೆಸೇಜ್ ಪೂರ ಓದುವರೆ ಅಂದು ಇನಿ ಓದುವೆ ಇನಿ ಫುಲ್ಲು ಓದು ನೇನಿ ಸಪೋರ್ಟ್ ಎಲ್ಲ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಮೇನ್ ಮೆಸೇಜ್ ಓದ್ತೇನೆ ಆಯ್ತಾ. ಹರೀಶ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕುಕ್ಕಿಂಗ್ ಬಾಯ್ ರಕ್ಷ ಅಂತ ಹೇಳ್ತಾರೆ. ಬಾಯ್ ರಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಮೂಡ್ ಆಫ್ ನನಗೆ ಇವತ್ತು. ರಕ್ಷಸಿಸ್ ಬೇಜಾರು ಮಲ್ಪೊಚ್ಚಿ ಅಪ್ಪರ ಕುಸಲ್ಗೆ ಅವೇ ಬೇಜಾರು ಮಲ್ಪೆರಿಜ್ಜೀರು ಕಾಂಡೆ ಎಂತ ಆಯ್ತು ರಕ್ಷಸಿಸ್ ಇನ್ನು ಫುಲ್ ಡೇ ಜಗಳ ಅಂತ ಹೇಳ್ತಾರೆ. ಇಲ್ಲ ಹಾಯ್ ಕುಕ್ಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಹರೀಶ್ 7 ಯೂಟ್ಯೂಬರ್ ಅವ್ರು ಬಂದರು. ಹಾಯ್ 7 ಯೂಟ್ಯೂಬರ್ ಅವರು ವೆಲ್ಕಮ್. 7 ಯೂಟ್ಯೂಬರ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡದಿದ್ರೆ. ಶಾಂತದಿಸ್ ವಾಸ್ತ ದುರ್ವಾಸ ಮುನಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಯೂಟ್ಯೂಬರ್ 7 ಯೂಟ್ಯೂಬರ್ ಅವರು. ಥ್ಯಾಂಕ್ ಯು. ಯೂಟ್ಯೂಬ್ ಅಲ್ಲ 7 ಯೂಟ್ಯೂಬ್. ಓಕೆ ಶಾಂತಿ ಸಪೋರ್ಟು. ರಾಕ್ಷಸಿಸ್ 12 ಗಂಟೆಗೆ ಲೈವ್ ಇದೆ ಬನ್ನಿ ಎಲ್ಲರೂ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ದಾದಾಂಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಗುಡ್ ಲುಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಯೂಟ್ಯೂಬ್ 7 ಯೂಟ್ಯೂಬ್ ಅವರು. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶಾಂತಿ ಸಪೋರ್ಟು. ನಾನು ನಿನ್ನೆ ಕಟೀಲ್ನ ನೀವು ನೋಡಿದ್ದೀರಾ ಅಲ್ಲ? ನೀವು ಒಂದು ಲುಂಗಿ ಉಟ್ಕೊಂಡವ್ರು ನನಗೆ ಎದುರಿಗೆ ಬಂದರು, ಸ್ವಲ್ಪ ನಕ್ಕರು ಅಷ್ಟೇ. ನಾನು ಕೂಡ ನಕ್ಕಿದೆ. ಮತ್ತೆ ಅವರು ಹೋದ್ರು ಮಾರೆಗೆ ನೋಡ್ತಾ ಇದ್ರು ಅವರು. ನಾನು ನೀವೇ ಅವರಾಗಿರ್ಬೋದು ಅಂತ ಒಮ್ಮೆ ಆಯಿತು ನನಗೆ. ಸಪೋರ್ಟಲ್ಲಿದ್ದಾರೆ ಶ್ರೀಧರ್ಮ. ನನ್ನ ಮಂಗಂದು ಇವತ್ತು ಇದೇ ಮಾರಿ ಹಬ್ಬ ಅಂತ ಹೇಳ್ತಾ ಇದ್ದಾರೆ. ಓಕೆ ಗಿರಿಜಾ ಸಿಸ್ ಬಂದರು. ಹವಾರ್ ಯು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೇಳಬೇಕು ಗಿರಿಜಾ ಸಿಸ್, ಮತ್ತೆ ಎಂತ ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡೋದೆ. ನನಗೆ ಮಾತ್ರ ಮೊನ್ನೆಯಿಂದ ಸ್ವಲ್ಪ ಟೈಮ್ ಇಲ್ಲ ಆಯಿತಾ. ನವರಾತ್ರಿ ಸ್ಟಾರ್ಟ್ ಆದ್ರಿಂದ ಸ್ವಲ್ಪ ಹೊರಗೆ ಹೋಗಲಿಕ್ಕೆ ಜಾಸ್ತಿ ಇದೆ, ಅದಕ್ಕೆ ಬರಲಿಲ್ಲ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಶಾಂತಿ ಸಪೋರ್ಟು ಸೂಪರ್ ಸಪೋರ್ಟಲ್ಲಿದೆ. ಗಿರಿಜಾ ಸಿಸ್ ಸಪೋರ್ಟು. ನನಗೆ ಬೈಯಬೇಕು ನೋಡ್ತೀನಿ. ಇಲ್ಲವಾ ವಾಸ್ತವರು ನಿಮಗೆ ಯಾರು ಬೈಯುವುದಿಲ್ಲ. ಯಾಕೆ ಸುಮ್ಮನೆ ನಿಮಗೆ ಯಾಕೆ ಬೈಯುವುದು? ನೀವು ಮತ್ತೆ ಅವ್ರು ಮಾತಾಡೋದಲ್ಲ.
ಕೊಟ್ಟಿದ್ದೇನೆ 7 ಯೂಟ್ಯೂಬರ್ ಅವರೇ ಕೊಟ್ಟಿದ್ದೇನೆ ಆಯ್ತಾ. ಹಾಯ್ ಶಾಂತ ಸಿಸ್. ವಾಸ ಬ್ರೋ ವರ್ದು ವಾಸ್ತ ಬ್ರೋ ಹೋದ್ರು ಅವತ್ತು ಅಂತ ಹೇಳ್ತಾ ಇದ್ದಾರೆ. ಇದ್ದಾರೆ ಗಿರಿಜಸಿಸ್ ಸಪೋರ್ಟು, ಶ್ರೀಧರ್ ಬ್ರೋ ಸಪೋರ್ಟು ಮಾತಾಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅವರೆಯ ನೀವು ಹೇಳಿ ಅಂತೆ. ವಂಡರ್ಫುಲ್ ಡೇ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಓಕೆ ಬಾಯ್ ದುರ್ಗಾ ಸಿಸ್. ಶ್ರೀಧರ್ ಬ್ರೋ ಬಾಯ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಇಷ್ಟೊತ್ತು ನಿಂತು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಕಾಲ್ ಮೀ ಉಪ್ಪಿ. ಓಕೆ ಉಪ್ಪಿ ಕರಿತೀನಿ. ಉಪ್ಪಿ ಅವರೇ ವೆಲ್ಕಮ್ ಆಯ್ತಾ ನಿಮಗೆ. ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ ಉಪ್ಪಿ ಅವರೇ. ಗಿರಿಜಾ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹೌದು ಸಿಸ್, ಮಿಸ್ ಯು ಸಿಸ್. ಹೌದಾ, ನಾನು ಕೂಡ ಎನಿಸಿದೆ ಗಿರಿಜಾ ಸಿಸ್ ಯಾಕೆ ಬರ್ತಾ ಇಲ್ಲ. ನಾನು ನಿಮ್ಮ ಲೈವ್ ಕೂಡ ನೋಡಲಿಲ್ಲ ಮಾತ್ರ. ಚಾರ್ವಿ ಚಿನ್ನರ ಕಾರ್ಟೂನ್ ಅವ್ರು ಬಂದು ಹಾಯ್ ಚಾರ್ವಿ ವೆಲ್ಕಮ್. ಚಾರಿ ಅವರೇ ಹೊಸಬರಾಗಿದ್ದರೆ ನನಗೆ ಕನೆಕ್ಟ್ ಆಗಿ ಆಯಿತಾ, ನನ್ನ ಚಾನಲ್ಗೆ ಸಬ್ ಆಗಿ, ಮತ್ತು ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಅದು ವಿಡಿಯೋಗೆ ಕಮೆಂಟ್ ಹಾಕಿ. ಗಿರಿಜಾ ಸಿಸ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ವಿಡಿಯೋ ಪಾಡ್ದೆ ಕಮೆಂಟ್ ಮಲ್ಪಲೆ ಲೈಕ್. ಓಕೆ ಗುರು ಪಾಡ್ವೆ ತೂಪೇವೆ. ನಮ್ಮ ಮಹೇಂದ್ರ ಅವರು ಬಂದರು. ಹಾಯ್ ಮಹೇಂದ್ರ ಅವರೇ ವೆಲ್ಕಮ್. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಹೇಂದ್ರ ಅವರೇ. ಕಾಫಿ ಆಯಿತಾ, ತಿಂಡಿ ಆಯಿತಾ? ಉಪ್ಪಿ ಅವರೇ ಕಾಫಿ ಆಯಿತಾ, ತಿಂಡಿ ಆಯಿತಾ? ಫ್ಯಾಂಟಾಸ್ಟಿಕ್ ಲೈವ್ ಅಂತ ಹೇಳಿದೆ ಗಿರಿಜಾ ಸಿಸ್. ಲೈಕ್ ಡನ್. ಥ್ಯಾಂಕ್ ಯು ಚಾರ್ವಿ, ಥ್ಯಾಂಕ್ ಯು ಸೋ ಮಚ್. ಅಕ್ಕ ಎಂಕ್ ಕೆಲವು ತಿಂಡಿಲೇನು ಕನಲೆ ಹೋಗ್ಬೋಡಿರೆಗ ಉಪ್ಪಿಗೆ ಹೋಗ್ಬೋಡಿ ತುಳುವೈರು. ಚಾರ್ವಿ ಅವರು ಸಪೋರ್ಟಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಚಾರ್ವಿ ಅವರೇ. ಫ್ಯಾಂಟಾಸ್ಟಿಕ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಟೀ ಆಗಿದೆ. ಈರು ಎಡ್ಡೆ ತೋಜುಂಡು ಎಡ್ಡೆ ಜೀವನ ಮಲ್ತೊಂದುಳ್ಳಾರು. ಎಡ್ಡೆ ತೋಜುಂಡು ಎಡ್ಡೆ ಜೀವನ ಮಲ್ತೊಂದುಳ್ಳಾರು. ವಾದ ಆಲೆಜ್ಜಿ ನಮ್ಮ ಮಿಡ್ಲ್ ಕ್ಲಾಸ್ ತಗೊಳ್ಳಿ ಎಂಚ ಜೀವನ ನಿಕಲಪುರ ಎಂಚ ಜೀವನ ಅಂಚೆನೆ ಎಂಕಲ್ನ ಜೀವನ ಅಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಂಕುಲು ನಮ್ಮ ಜೀವನ ಆಜೆಕ್ ಏರುಜಿ ಮೂಜೆಕ್ ಇಳಿಯುಜಿ ಅಂಚ. ಗಿರಿಜಾ ಸಿಸ್ ಸಪೋರ್ಟಲ್ಲಿದ್ದಾರೆ. ನವರಾತ್ರಿ ನವದುರ್ಗಿಯವರು ನಮ್ಮ ಲೈವಿಗೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವಿಗೆ ಬಂದದಕ್ಕೆ, ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್ ಗಿರಿಜಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಚಾರ್ವಿ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ನವರಾತ್ರಿ ಅವರು, ದುರ್ಗಾ ಅವರು, ನವದುರ್ಗೆಯವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಟೈಮ್ ಚೇಂಜ್ ಆಗಿದೆ ಸಿಸ್, ನಿಮ್ಮ ಲೈವ್ ಟೈಮ್ ಚೇಂಜ್ ಆಗಿದೆ. ನಾನು ಬೆಳಿಗ್ಗೆಯ 8 ಗಂಟೆಗೆ ಬರ್ತೀನಿ, ಒಮ್ಮೊಮ್ಮೆ 8:15 ಬರ್ತೇನೆ, ಒಮ್ಮೊಮ್ಮೆ 9 ಗಂಟೆಗೆ ಬರ್ತೇನೆ. ಗಿರಿಜಾ ಸಿಸ್ ಟೈಮ್ ಅಂತಿಲ್ಲ, ಒಟ್ಟಿಸಿ ಬೆಳಿಗ್ಗೆ ಬರ್ತೇನೆ ನಾನು. ಆಗಿದೆ ನೀವು ಬನ್ನಿ. ನಾನು ಈಗ ಆಗಿದೆ, ನೀವು ಚಾರ್ವಿ ಅವರೇ ಈಗ ಆಗಿದೆ ಕಮೆಂಟ್ ಹಾಕಿ ಬಿಡಿ ಆಯಿತಾ, ಖಂಡಿತ ರಿಟರ್ನ್ ಮಾಡ್ತೇನೆ. ಅಕ್ಕ ನೀವು ಯಾಕೆ ನಕ್ಕಿದ್ದು ಅಕ್ಕ? ನಕ್ಕಲಿಕ್ಕೆ ಉಪ್ಪಿನಕಾಯ ಅಂತ ನಕ್ಕಿದ್ದ. ತೆಲ್ತೀನಿ ಯಾರು ಯಾರು ಚಲ್ತೀನಿ ಮನ್ಯಾಡ. ಅಯ್ಯೋ ಅದು ಕನ್ನಡದಲ್ಲಿ ಹೇಳಿದ್ರು ನಕ್ಕಿದ್ದು ಅಂತ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನನಗೆ ಸಿಗ್ತಾನೆ ಇಲ್ಲ ಸಿಸ್, ಒಮ್ಮೊಮ್ಮೆ ಸಿಕ್ಕುದಿಲ್ಲ ಸಿಸ್, ಅದೌದು. ನಾನು ನಿಮಗೆ ಕಮೆಂಟ್ ಹಾಕಿದರೆ ಅಲ್ಲಿಗೆ ಹೋಗಿ ಸರ್ಚ್ ಮಾಡಿ ಇಷ್ಟೊತ್ತಿಗೆ ಆಯಿತಾ. ನನ್ನ ಚಾನಲಲ್ಲಿ ಸಿಕ್ಕುದಿಲ್ಲ, ತುಂಬ ಕಷ್ಟ. ಕೆಲವು ಮಂದಿದ್ದು ಸಿಕ್ಕುದಿಲ್ಲ, ಅದಕ್ಕೆ ನಾನು ಯಾರ ಹತ್ರ ಕಮೆಂಟ್ ಹಾಕ್ಲಿಕ್ಕೆ ಹೇಳಿದ್ರು. ರೀಸೆಂಟ್ ವಿಡಿಯೋಗೆ ಕಮೆಂಟ್ ಹಾಕಿದರೆ ಮತ್ತೆ ಹುಡುಕ್ಬೋದಲ್ಲ ಆ ಟೈಮಲ್ಲಿ. ಹಾಗೆ ನವದುರ್ಗೆ ಅವ್ರ ಚಾನಲ್ ಇದೆಯಾ? ಗಿರಿಜಾ ಸಿಸ್ ಸಪೋರ್ಟು. ಟಿಫಿನ್ ಮಾಡಿದೆ, ನೀವು ಮಾಡಿದೆ? ನಂದಾಯಿತು ಮಹೇಂದ್ರ ಅವರು. ಎಂತ ತಿಂಡಿ? ನಮ್ಮ ಅಕ್ಕ ಯಶೋಧ ಎಲ್ಲೇ ಉಳ್ಳೆ ಮೂಲು ಇತ್ತಿರತ್ತೆ. ಯಶೋಧ ಸಿಸ್ ಇತ್ತೇರು ಮೂಲು ಹೋಯಿರಾ ಅಂದ್ವಲ್ಲ. ನವದುರ್ಗೆ ಅವರು ಥ್ಯಾಂಕ್ ಯು. ಗಿರಿಜಾ ಸಿಸ್ ಥ್ಯಾಂಕ್ ಯು. ಚಾರ್ವಿ ಸಿಸ್ ಥ್ಯಾಂಕ್ ಯು. ನೋಡಿ ಚಾರ್ವಿ ಚಿನ್ನರ ಕಾರ್ಟೂನ್ ಅವರಿದ್ದರು, ಅವರಿಗೂ ಕೂಡ ಸಪೋರ್ಟ್ ಮಾಡಿ ಆಯಿತಾ. ಜ್ಯೋತಿ ಸಿಸ್ ಬಂದರು. ಹಾಯ್ ಸಿಸ್ ಅಂತ ಹೇಳ್ತಾರೆ. ಹಾಯ್ ಜ್ಯೋತಿ ಸಿಸ್ ವೆಲ್ಕಮ್. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಜ್ಯೋತಿ ಸಿಸ್. ಕಾಫಿ ಆಯಿತಾ, ತಿಂಡಿ ಆಯಿತಾ? ಗಿರಿಜಾ ಸಿಸ್ ಕಾಫಿ ಆಯಿತಾ, ತಿಂಡಿ ಆಯಿತಾ? ಹಲೋ ಜ್ಯೋತಿ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಉಪ್ಪಿ ಬ್ರೋ ಅಲ್ಲ. ಗುಡ್ ಮಾರ್ನಿಂಗ್. ತಿಂಡಿ ಆಂಡಿ ಎಂಕ್ ಪದಿಂಗಿ ಇರಿಗದಾದೆ. ಗಿರಿಜಾ ಸಿಸ್ ಸಪೋರ್ಟು ಗುರು ತೆಲ್ತದಲ್ಲಿ ಬಗ್ಗೆ ಎಂಚಿನಿ ನಕ್ಕಿದ್ದು ಬಣ್ಣ ತೆಲ್ತೀನಿ ನಾನು. ದಾದ ಪೊರ್ಲು ತೋಜುಂಡುಲ್ಲಾರು ಅಂದೇ ಎಂಕದಾಲ ಅಜ್ಜ ತೋಜುನಿ ಹೆಚ್ಚಿ ಯಾನೇ ಪಲ್ಲ ಕಡೆ ಎಂಕ ನೀರು ದೋಸೆ ಮಾಡೋದುಳ್ಳೇರು. ಸೂಪರ್ ಸಪೋರ್ಟ್ ಉಳ್ಳೇರು. ಗಿರಿಜಾ ಸಿಸ್ ಕೂಡ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಕಾಲ್ಗೆಚ್ಚಿದಾದಲ್ಲಿ ನಿನ್ನ ಗುಂಡಿಗೆ
ಕೈಬಳೆ ಸದ್ದಿನಲಿ ನನ್ನ ಆಸೆಯ ಬಿತ್ತಿದೆ, ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ ನಲ್ಲೇ. ಯಾನ ಎಲ್ಯ ಪದ್ಯ ಪಲ್ಯ ಯಾನ್ ನಿಕ್ಲೆಡ್ದ ಎಲ್ಯ ಪಂದು ಪಲ್ಯ ಅನ್ನೇ ಅಂದು ಇರೆಲ್ಯ ನೆಗ್ಲೆದು ಯಾನ್ ಉಪ್ಪಿ ಬ್ರೋ ಪನ್ಪೆ ಅವು ಎಲ್ಲಿಯ ಲಾಪುಜಿ ಮಲ್ಲ ಲಾಪುಜಿ ಸರಿ ಅಪ್ಪು. ಜ್ಯೋತಿ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಜ್ಯೋತಿ ಸಿಸ್ ದಾದ ತಿಂಡಿ ತಿಂಡಾರಿಯೇ? ಗಿರಿಜಾ ಸಿಸ್ ತಿಂಡಿ ಎಂತ ಮಾಡಿದ್ರಿ, ಎಂತ ತಿಂಡ್ರಿ? ವಾಯ್ಸ್ ಸೂಪರ್ ಪಡೋದಿಲ್ಲ. ಥ್ಯಾಂಕ್ ಯು ಜ್ಯೋತಿ ಸಿಸ್, ಥ್ಯಾಂಕ್ ಯು. ಲಕ್ಕಿ ಬೊಟ್ಟೊಚ್ಚಿ ಅಕ್ಕ ಜ್ಯೋತಿ ನುಪ್ಪು ತಿನ್ಯಾರು. ಓಕೆ ಈರ್ದಾದ ತಿಂಡಾರು ಉಪ್ಪಿ ನೀರು ದೋಸೆ ಸಿಸ್ ಪನ್ನೊಂದುಲ್ಲೇರು. ಅರೆ ಯಾರು ನುಪ್ಪು ತಿಂದೇರು ಪಂಡಾರು. ಸೂಪರ್ ಸಪೋರ್ಟಲ್ಲಿದ್ದಾರೆ ಗಿರಿಜಾ ಸಿಸ್. ಈರು ಎಡ್ಡೆ ರೀತಿರು ಪಾಡೊಂದುಲ್ಲಾರು ದಾದಿ ಉಪ್ಪಿ ಬ್ರೋ ದಾದಿ ಈರು ಎಡ್ಡೆಲಿ ಈ ರೀತಿದು ಪಾಡೊಂದುಲ್ಲಾರು ಪಂಡಂಗೆ ಅರ್ಥ ಇಜ್ಜಿ. ದೋಸೆ ಸಿಸ್ ಹೌದಾ ಗಿರಿಜಾ ಸಿಸ್? ಓಕೆ ಇವತ್ತು ಲೈವ್ ಇದೆಯಾ ಗಿರಿಜಾ ಸಿಸ್? ಇವತ್ತು ಸ್ವಲ್ಪ ಫ್ರೀ ಇದ್ದೇನೆ, ಇವತ್ತು ಎಲ್ಲಿಗೆ ಹೋಗ್ಲಿಕ್ಕಿಲ್ಲ. ಇವತ್ತು ಬರ್ತೇನೆ. ಅವಳಿಗೆ ಬೈಯೋದು ನಾನೇ ಅಲ್ವಾ, ನನಗೆ ಬೈತೀನಿ ಅಂದರೆ ನಾನು ಬಿಡ್ತೇನಾ ಅಂತ ಹೇಳ್ತಾ ಇದ್ದಾರೆ. ಅವರು ಸುಮ್ಮನೆ ಹೇಳಿದ್ದಾರ ಹೊಸಬ್ರು, ನೀವು ಬೇಜಾರು ಮಾಡಬೇಡಿ. ರಕ್ಷಸಿಸ್ ಉಂಟಲ್ಲ, ಅವರು ಆ ಮೆಸೇಜ್ ಹಾಕುವಾಗಲೇ ಅದು ಇಮೇಜ್ ಹಾಕಿದ್ದಾರೆ, ನಗುವ ಹೀಗೆ ಇಟ್ಕೊಂಡು ಇಮೇಜ್ ಹಾಕಿದಾರಲ್ಲ, ಅವ್ರು ಸುಮ್ಮನೆ ಹೇಳಿದ್ದು ನಿಮ್ಮ ಹತ್ರ. ಅವ್ರು ನಿಮ್ಮ ಹತ್ರ ತುಂಬ ಇದು ಮಾಡ್ತಾರೆ, ಎಂತ ಗೊತ್ತುಂಟ, ತುಂಬ ತಮಾಷೆಯಾಗಿ ಮಾತಾಡ್ತಾರೆ ಅಷ್ಟೇ. ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಉಪ್ಪಿ ಬ್ರೋ ಕಾಂಡೆ 90 ಪಾಡ್ದೇರು ಅಂದೇ ಉಪ್ಪಿ ಬ್ರೋ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ, ಅಪ್ಪ ಅಮ್ಮನ ಕ್ಯಾರೆ ಇಲ್ಲ, ಇಲ್ಲಿ ನನಗೆ ನಾನೇ ಎಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಹೌದು ಸಿಸ್ ಲೈವ್ ಇದೆ. ಓಕೆ ಗಿರಿಜಾ ಸಿಸ್ ಬರ್ತೇನೆ ಆಯ್ತಾ. ಹಾಯ್ ಸಂಗೀತಾ ಅಜ್ಜಿ ಅಂತ ಹೇಳ್ತೇನೆ. ಲಕ್ಷ್ಮೀ ನೇಚರ್ ಅವ್ರು ಬಂದರು. ಹಾಯ್ ಲಕ್ಷ್ಮಿ ಸಿಸ್, ವೆಲ್ಕಮ್. ಲಕ್ಷ್ಮಿ ಸಿಸ್ ಕಾಫಿ ಆಯ್ತಾ, ತಿಂಡಿ ಆಯ್ತಾ? ಥ್ಯಾಂಕ್ ಯು ಲೈಕ್ ಕೊಡೋದು. ನಮ್ಮ ಅಕ್ಕೆ ಬರಬೇಕು. ಅವರು ಸುಮ್ಮನೆ ಹೇಳಿದ್ದು, ನಿಮ್ಮ ವಿಷಯದಲ್ಲಿ ಬಂದರೆ ಯಾರು ಬರುವುದಿಲ್ಲ ವಾಸ್ತವ್ರು. ನೀವೇ ಸಮಾಧಾನ ಮಾಡ್ಕೊಳ್ಳಿ ಆಯ್ತಾ, ಯಾರು ಬರೋದಿಲ್ಲ. ಹಾಗೆ ಯಾರೆಲ್ಲ ನಿಮಗೆ ಬೈಲಿಕ್ಕೆ ಹೋಗೋದಿಲ್ಲ. ನೀವಿಬ್ಬರೇ ಈಗ ಟಾಮ್ ಆ್ಯಂಡ್ ಜೆರಿ ಆಗಿ ಗಲ್ರೆ ಮಾಡ್ತೀರಾ, ಮತ್ತೆ ಪುನಃ ಒಂದಾಗ್ತೀರಾ. ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ವಾವ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿ ಸಿಸ್. ಲಕ್ಷ್ಮಿ ಸಿಸ್ ಕಾಫಿ ಆಗಿದೆ ನಂದು, ನಿಮ್ದಾಯ್ತಾ ಲಕ್ಷ್ಮಿ ಸಿಸ್? ಗೆಜೆ ಸಿಸ್ ಸಪ್ಪಟು. ರಾಹುಲ್ ಬರ್ತೀರ? ಹಾಯ್ ರಾಹುಲು. ಚಾಪರಿ ಅಲ್ಲ ತಿಂಡಾರ ಅಮ್ಮನ ಚೊಲ್ಲೇರು. ಹ್ಯಾಪಿ ನವರಾತ್ರಿ. ವೇಷ ಅಂತ ನಿಖಿಲ್, ವೇಷ ಎಂತ ವೇಷ ನಿಮಗೆ? ವೇಷ ಅಂತ ಹೇಳ್ತಿದ್ದೀರಲ್ಲ, ಇದು ವೇಷ? ಇಲ್ಲಿ ಬೊಟ್ಟುದಾ? ಅದು ವೇಷ ಅಲ್ಲ, ಅದು ನನ್ನ ಮಗ ಬೊಟ್ಟುದು. ಈ ವೇಷ ಇಲ್ಲ, ವೇಷ ಬರಲಿಲ್ಲ. ಅದು ನಿನ್ನೊಂದು ಆಟದ ಸಾಮಾನು ತಂದಿದ್ದಾನಲ್ಲ ಇವನು ಕಟೀಲಿಂದ, ಅದನ್ನು ಇದು ಬಡಿಯುವುದು ಇಟ್ಕೊಂಡು ಡೋಲ್ ಬಡಿದ ಹಾಗೆ. ಹೌ ಆರ್ ಯು ಸಿಸ್? ಐ ಆಮ್ ಫೈನ್ ಸಿಸ್. ಲಕ್ಷ್ಮಿ ಸಿಸ್ ಐ ಆಮ್ ಫೈನ್. ಲೈಕ್ ಡನ್ ಅಂತೇಳಿ ಸೂಪರ್. ಈರು ಒಂಜಿ ಪೊರ್ಲುದ ಪಾಡ್ದನ ಪನ್ಪಾರು ಯಾನ ಪಾಡ್ದನ ಅಥವಾ ಪದ್ಯ. ಇವತ್ತು ಲೈವ್ನಲ್ಲಿ ಬೈತೀನಿ, ಬೇಡ ವಾಸ್ತವ್ರು ಬೈಬೇಡಿ, ಯಾಕೆ ಸುಮ್ಮನೆ. ಹಾಯ್ ರಾಹುಲ್ ತಮ್ಮ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಅವರು. ಎಲ್ಲರೂ ತಿಂಡಿ ಆಯ್ತಾ? ನಂದಾಗಿದೆ, ಗಿರಿಜಾ ಸಿಸ್ ಆಗಿದೆ, ಎಲ್ಲರದ್ದು ಆಗಿದೆ, ಆಲ್ಮೋಸ್ಟ್ ಎಲ್ಲರೂ ತಿಂಡಿ ಆಗಿದೆ ಈಗ. ಹಾಯ್ ಆಲ್ ಅಂತ ಹೇಳಿದೆ. ಲಕ್ಷ್ಮಿ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿ ಸಿಸ್ ನೋಡಿ, ಜ್ಯೋತಿ ಸಿಸ್ ಲಕ್ಷ್ಮಿ ಸಿಸ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಆಯ್ತಾ, ರಿಟರ್ನ್ ಮಾಡಿ ಆಯ್ತಾ. ನಾನು ವೈಟಿ ಬಿಟ್ಟು ಓದುತ್ತಿದ್ದೆ. ಬೇಡ ವೈಟಿ ಬಿಟ್ಟು ಹೋಗಬೇಡಿ ವಾಟ್ಸಪ್ರು, ವೈಟಿ ಇರಲಿ, ವೈಟಿ ಯಾಕೆ ಬಿಡೋದು? ಸ್ಕಿಪ್ ಅಕ್ಕ, ಓ ಗುರು ಸ್ಕಿಪ್, ನಾನು ಒಡೆ ಪೋಪಿನ ಸ್ಕಿಪ್ಪನು ಬಲ್ಲಬಾರು ಒಯ್ದ್ಲಕ್ಕೆ ಒಯ್ಪೋಡು ಮೆಸೇಜನ್ನು. ಸ್ಕಿಪ್ ಇಜ್ಜಿ ಮೆಸೇಜ್ ಇಜ್ಜಿ ಗುರು, ಮೆಸೇಜ್ ಇಜ್ಜಿ. ಅಕ್ಕ ಎಂಕ್ ಯಾನೇ ಪೊರ್ಲು ಒಪ್ಪು
ಅಯ್ಯೋ ದೇವರೇ ಗ್ರೇಟ್ ಹೀರೆ ಗ್ರೇಟ್ ಹೀರೆ ಪುರ್ಲು ಹೀರೆಡೆಗಳು ತೂತು ಜಾತೆ ಹೀರ ವಾಯ್ಸ್ಗೆ ವಾಯ್ಸ್ ಸೂಪರ್ ಉಂಡು ಹೀರು ಒಂಜಿ ಪೊರ್ಲುದ ಪರ್ದನ ಪನ್ಪರ್ ಸ್ಕಿಪ್ ಅಕ್ಕ ರಾಹುಲ್ ತಮ್ಮ ಕಾಫಿ ಜ್ಯೋತಿ ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ನಡುವೆ ಇರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸುಣಗನ ನನ್ನ ಜೊತೆ ಪರಿಹಾರ ನನ್ನಯ ನಾಳೆ ನಿನ್ನಯ ಬಾಲೆ ನನ್ನಯ ಬದುಕಿ ನಿನ್ನದು ಗೆಳತಿ ಬಿಡುವೆ ನಾನು ಅದು ಲಿರಿಕ್ಸ್ ಬರುವುದಿಲ್ಲ ಹಾಗೆ ಸ್ವಲ್ಪ ನೆನಪಾಯಿತು ವಾಸ್ತವ್ರವ್ರನ್ನ ನೋಡಿ ಆ ಸಾಂಗ್ ನೆನಪಾಯಿತು ನನಗೆ ವಾಸ್ತವ ಆಯ್ ಅಂತೇಳಿ ಅಕ್ಕ ನಿಮ್ಮ ಮಗ ಎಲ್ಲಿ ಬೊಟ್ಲಿಕ್ಕೆ ಕಲಿತದ್ದು ಅಯ್ಯೋ ಬೊಟ್ಬೇರು ಸೋಪ್ ಕೊಟ್ಬೇರಿ ಯಾನಿತ ನೆರಿಯತ್ತೆ ಐಕ್ ಮನೆ ಪನಿ ಕೊಡ್ತೀನಿ ನಿಜಿನಲ್ಲದೆ ಕೆಬಿ ಬಿಟ್ರೆ ಜಂಕ್ ಮೋಲು ದುಮ್ಮಿ ಕೆಬಿ ಕೇಳಂದಿಲ್ಲ ಕಾಪುಡು ಹಿಂಗೆ ಕೊರ ಕೆಬಿ ಬೇನೆ ಹಾಪುಡು ಆಯ್ತಾರೆ ಕೋಡೆ ನೆರೆದು ಸಾಕಾತನು ನಾನೈತೆ ತಿರ್ತು ಹೋಗ್ಪೇರು ಅವಳು ಅಮ್ಮಗೂ ಪತ್ರ ಕೊಡ್ಪೇರು ಬಡ 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 ಅಲ್ಪ ಕೊಟ್ಟೇರು ಯಾರನ್ನೇರು ನಡೆ ಹೋಗ್ಪೇರು ಸೂಪರ್ ಸಪೋರ್ಟಲ್ಲಿದ್ದಾರೆ ಗಿರಿಜಾ ಸಿಸ್ ಜ್ಯೋತಿ ಸಿಸ್ ಸಪೋರ್ಟಲ್ಲಿದ್ದಾರೆ ಉಪ್ಪಿ ಪಡ್ದ ನಮ್ಮನ್ನಾಗ ಈರು ಪೊರ್ಲು ಪಡ್ಲೇರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅವೇ ಉಪ್ಪಿ ಹೆಂಗಿರು ಉಪ್ಪಿ ಪಡ್ಲಾರ್ದು ಅಪ್ಪ ಉಪ್ಪಿ ಸರ್ನ ನೆನೆಪಾಣ್ ಪದ್ಯ ಒಂಜಿ ಐಕ್ ಉಪ್ಪಿ ಸರ್ನ ಒಂಜಿ ಪದ್ಯ ಹಿರೇಗೋಸ್ಕರ ಓಕೆ ಸಿಸ್ ಬಾಯ್ ಬಾಯ್ ಗಿರಿಜಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಉಪ್ಪಿ ಬ್ರೋ ಅಂತ ಹೇಳ್ತಾ ಇದ್ದಾರೆ ಪಲ್ಲೆ ಜ್ಯೋತಿ ಅಕ್ಕ ಪನೊಂದುಲ್ಲೇರು ಅಮ್ಮ ಸೂಪರ್ ಪನೊಂದುಲ್ಲೇರು ಮುರಾಣಿ ರಾಹುಲ್ ಬ್ರೋ ಮುರಾಣಿ ಒಂದಿನ ರಾತ್ರಿ ಒಂಜಿ ಲೈವ್ ಮಾಡ್ದಾರೆ ತೀರ ಮೆಗ್ಗೆ ಯಾನೆ ನಿದ್ರೆದು ಕಂಡಿತ್ತೆ ಹೊರನೆ ಮೊಬೈಲ್ ನನ್ನ ಮಲ್ದೀಗ ಒನಗಿನ ಲೈವ್ ತೋಜುಂಡಿಗೆ ಈರು ಪಾಪ ಅಮ್ಮಂಗೆ ನಿದ್ರೆ ಬರ್ಕೊಂಡು ಕೂಡ ಅಮ್ಮನ ಪನ್ನೊಂದುಲ್ಲೇರು ಹಾಯ್ ಪಲ್ಲೆ ಎಂದು ದಾದಿ ಪಾಪ ಅಮ್ಮ ಹೆಂಗೆ ಪಾಪ ತೋಜಿನ ಅಮ್ಮಂತೂ ನಾಗ ಮೆಸೇಜ್ ಮಸ್ತ್ ಉಂಡಿಯಾ ರಾಗ ಪಾಡೊಂದುಲ್ಲೇರು ಇಜ್ಜಿ ಖಾಲಿ ಮೆಸೇಜ್ ಖಾಲಿ ಹಾಯ್ ರಾಹುಲ್ ಬ್ರೋ ಗುಡ್ ಮಾರ್ನಿಂಗ್ ಅಂದು ಈ ರಾಹುಲ್ ಬ್ರೋ ಉಂಡದ ಪಾಪ ಆರ್ ನಮ್ಮನರಿ ನಿದ್ರೆ ಬರ್ಕೊಂಡು ಆರ್ ನಮ್ಮನು ಹಾಯ್ ಪಲ್ಲೆ ಹಾಕ್ಲಿಕ್ಕೆ ಹಾಯ್ ಪಲ್ಲೆ ಪನ್ಪಿನಿ ಪಾಪ ಹೆಂಗ್ ಪಾಪ ತೋಜಿ ನಮ್ಮಂತುನ ಓ ಶಾಂತಕ್ಕ ಹಾಯ್ ಪನ್ನೊಂದುಲ್ಲೇರು ರಾಹುಲ್ ಬ್ರೋ ಬಕ್ಕ ವೀರ ಮೆಗ್ಗೇನೆ ಅವು ಸ್ವಂತ ಮೆಗ್ಗೇನಾ ರಾಹುಲ್ ಬ್ರೋ ಓಕೆ ಸಾಂಗ್ ಪಲ್ಲೆ ಸಾಂಗಾ ಸಾಂಗ್ ಪನ್ನೊಂದು ಸರಿ ಮಲ್ಪಡ ಸಾಂಗ್ ಉಂಡು ಮಾರನ್ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಸೊರಡಿ ಬರ್ಪುಜಿಯೇ ಅಪ್ಪನ ಪನೋಡ ಅಮ್ಮ ಕಟೀಲೇಶ್ವರಿ ಪನೋಡ ಅಮ್ಮ ಕಟೀಲೇಶ್ವರಿ ಅವೇ ರೆಡ್ ಲೈನ್ ಪನ್ಪೆ ಅಮ್ಮ ಕಟೀಲೇಶ್ವರಿ ದೇವಿ ಶ್ರೀ ಬ್ರಾಹ್ಮರಿ ಅಮ್ಮ ಕಟೀಲೇಶ್ವರಿ ದೇವಿ ಶ್ರೀ ಬ್ರಾಹ್ಮರಿ ಕರುಣೆಯಲೊಮ್ಮೆ ಕಂಗಳ ತೆರೆದು ನಮ್ಮನು ನೋಡಮ್ಮ ಅಮ್ಮ ಕಟೀಲು ದುರ್ಗಮ್ಮ ಒಂದು ನಿಮಿಷ ಬರ್ಪೇನೆ ಚಿಕ್ಕಮ್ಮನ ಮಗೆ ಪನೊಂದುಲ್ಲೆ
ನಿನ್ನ ಮೋನೇನು ತೂನಗೆ ಇಂಕ ಕಾರ ಆಪುಂಡ ಸೆಕ್ಕರೆ ಮಿನಿ ಬಾಯಿ ಪಾಡ್ಲಿ ಅಲ್ಪ ಎತ್ತನ್ನ ಅಪ್ಪನ ಸಾಂಗ್ ಪನೆ ಚಿಕ್ಕಮ್ಮನ ಮಗೆ ಪನೊಂದುಲ್ಲೇರು ಸೂಪರ್ ಮಂಜು ಹಾಯ್ ಪನೊಂದುಲ್ಲೇರು ಮಂಜು ಸಿಸ್ ಹಾಯ್ ಪನೊಂದುಲ್ಲೇರು ಮಂಜು ಸಿಸ್ ಉಲ್ಲರಾ ಸೂಪರ್ ವಾಯ್ಸ್ ಪೋತುಂಡಿಯೇ ವಾಯ್ಸ್ ತೆಪ್ಪೆರ್ನೆ ಆಪುಜಿ ಹೈ ಪಿಚ್ ಪೂರ ತೆಪ್ಪೆರೆ ಆಪುಜಿ ಮಾರ್ರೆ ಮಂಜು ಸಿಸ್ ಹಾಯ್ ರಾಹುಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ವಾಸ್ತವ ಬ್ರೋ ಕಾಲ್ ಬತ್ತುಂಡು ಸೂಪರ್ ಸಾಂಗ್ ನೈಸ್ ಪನೊಂದುಲ್ಲೇರು ಹಾಯ್ ಜ್ಯೋತಿ ಸಿಸ್ ಗುಡ್ ಮಾರ್ನಿಂಗ್ ಇವತ್ತು ನನ್ನ ಲೈವ್ ಇದೆ ಎಲ್ಲರೂ ಬನ್ನಿ ಎಷ್ಟು ಗಂಟೆಗೆ ಮಾಡ್ತೀರಾ ಹೇಳಿ ವಾಸ್ತವ ಬ್ರೋ ಚಾಪರಿಯರು ಜ್ಯೋತಿಸ್ ದಾತಿನಿ ಗುಡ್ ಮಾರ್ನಿಂಗ್ ಪನೊಂದುಲ್ಲೆ ರಕ್ಷಸಿಸ್ ವೈಟಿಯಲ್ಲಿ ಕೆಲವು 2 ತಲೆ ಹಾವಿದೆ ಹುಷಾರಂತ ಹೇಳ್ತಾ ಇದ್ದಾರೆ ನೀರ್ದೋಸ್ ಬಂದು ಉಲ್ಲೇಸಿಸಿ ಕಾಲ್ ಬರ್ತೀನಿ ಓಕೆ ನೋ ಪ್ರಾಬ್ಲಮ್ ಸೂಪರ್ ವಾಯ್ಸ್ ಅಂತಾರೆ ಯಾರು ನಿಮ್ಮ ಗುಡ್ಡು ಲಕ್ಕ ಅದೆಲ್ಲ ಹೇಳ್ಬೇಡಿಯಾ ಯಾನು ಫೋನಾಗ ಪಂದು ಪೋಪಿನಿ ಸಿಸ್ ಅಂದಂದು ಮಂಜು ಸಿಸ್ ಯಾನ್ ತುಪ್ಪಿನಿ ಫೋನಾಗ ಲಾಟ್ಸ್ ಆಫ್ ಲವ್ ಪನ್ಪರದೆ ನಾನೇ ಮಂಜು ಸಿಸ್ ಸೀದಾ ಪೋಯಿನಿ ಅಂದೇನೆ ಪಕ್ಕ ಇಂಕ ಅಂದಜಾಡು ಒಲ್ಲ ಕಾಲ್ ಬತ್ತನ ಅಂದೇನು ಅಪ್ಪೆಯಿರೆನು ಕಣನಿಲಿಕೆ ಹೊರತು ಮಾಡು ಭಕ್ತಿದ ಪೂಜೆನ ಸಂದಾವೋಡು ನಂದಿನಿ ತುದೆ ನೀರ ನಮ ಮೀಯುಡು ನಮ ಮಲ್ತಿ ಪಾಪೊಲೆ ನಮ ಜಾವೋಡು ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡಿ ಕಟಿಲದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ತುಳುನಾಡ ಕಾರ್ಮಿಕದ ಜಗದಂಬಿಕೆ ತುಳುನಾಡ ಕಾರ್ಮಿಕದ ಜಗದಂಬಿಕೆ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡಿ ಸಾರ ಭಕ್ತಿರೆ ನಾವುಡಲಾದುನಿಪು ಅಪ್ಪೆ ಪುತ ಪೂಜೆ ಸಂದೈತ ಇರೆ ಪಾದೋಗೆ ಬರ್ಪಿನ ಕಷ್ಟಲೇನು ದೂರ ಮಲ್ತುದು ಬಲ್ಪೋನು ಬೆಳಗಾನೆ ಜಗದೀಶ್ವರಿ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ದುಂಬಿದರು ಪೋಲು ಇರು ಪಡೆಯರು ತಕ್ಕಾಸಿ ಅರುಳಾನು ವದೆ ಮಲ್ತರ ಕಷ್ಟದಲೆ ಪೂಗುವೋ ಕೊಂಡರು ಭಕ್ತಿರ್ನ ಉಡಲುಡು ನೆಲೆಯಾಯರು ಭಕ್ತಿರ್ನ ಬೇನೇನು ಮಾಜಾಯರು ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಯಾನು ಫೋನಾಗ ಪಂದು ಪೋಪಿನಿ ಸಿಸ್ ಪನೊಂದುಲ್ಲೆ ನಂದು ಮಂಜು ಸಿಸ್ ಪ್ರೀತಿ ಸಿಸ್ ಬರ್ತೀರಾ ಹಾಯ್ ಪ್ರೀತಿ ಸಿಸ್ ವೆಲ್ಕಮ್ ಹಾಯ್ ಸಿಸ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೆ ಪ್ರೀತಿ ಹಾಯ್ ವಾಸ್ತವ ಬ್ರೋ ಪನೊಂದುಲ್ಲೆ ಪ್ರೀತಿ ಸಿಸ್ ಅಲ್ಲ ನನಗೆ ಬೈಯುವುದಂತೆ ಹಾಯ್ ಪ್ರೀತಿ ಸಿಸ್ ಪನೊಂದುಲ್ಲೆ ಶಾಂತ ಸಿಸ್ ಹಾಯ್ ರಕ್ಸ್ ಪನೊಂದುಲ್ಲೇರು ಪ್ರೀತಿ ಸಿಸ್ ಜ್ಯೋತಿ ಸಿಸ್ ದಾದು ತಿಂಡಿ ಸಿಸ್ ಇರೆಗ್ ಹಾಯ್ ಶಾಂತ ಸಿಸ್ ಪನೊಂದುಲ್ಲೇರು ಪ್ರೀತಿ ಸಿಸ್ ಮಲ್ಲಿಕಾ ಸಿಸ್ ಬರ್ತೀರು ಹಾಯ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು ಹಾಯ್ ಗುಡ್ ಮಾರ್ನಿಂಗ್ ಸಿಸ್ ವೆಲ್ಕಮ್ ರಕ್ಷ ಸಿಸ್ ಜ್ಯೋತಿ ಸೀರೆ ಗಿಫ್ಟ್ ಕೊಡ್ತೀರಿ ಅವೇ ಚೆಕ್ ಮಲ್ಪ್ಲೆ ಅವೇ ಚಾಂಡೆ ಪ್ರೀತಿ ಸಿಸ್ ದಾದಿ ತಿಂಡಿ ಪನೊಂದುಲ್ಲೇರು ಹಾಯ್ ಪ್ರೀತಿ ಸಿಸ್ ಪನೊಂದುಲ್ಲೇರು ಲೈಕ್ಡ್ ಪನೊಂದುಲ್ಲೇರು ಮಲ್ಲಿಕಾ ಸಿಸ್ ಹಾಯ್ ಪನೊಂದುಲ್ಲೇರು ಪ್ರೀತಿ ಸಿಸ್ ನೋಡಿ ರಕ್ಷೆ ಹೇಳೋದು ನಾನು ಹೆಣ್ಣು ಮಕ್ಕಳ ಹುಚ್ಚ ಅಂತೆ ಸೂಪರ್ ಸಾಂಗ್ ಬಂದಿದೆ ಶಾಂತ ಸಿಸ್ ಥ್ಯಾಂಕ್ ಯು ಶಾಂತ ಸಿಸ್ ಬೇಕಾ ನನಗೆ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿ ಸಿಸ್ ಸಾಯ್ ಅಂತ ಹೇಳ್ತಾರೆ ರಕ್ಷಸಿ ಸಾಯ್ ಅಂತ ಹೇಳ್ತಾರೆ ಮಲ್ಲಿಕಾ ಸಿಸ್ ಸಾಯ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಂಜು ಸಿಸ್
ಸುಮ್ಮನೆ ಇರಿ ವಾಸ್ತವ್ರು, ಹೌದೌದು ಸುಮ್ಮನೆ ಇರಿ. ವಾಸ್ತವಣ್ಣ ಹಾಯ್ ಅಂತ ಹೇಳ್ತಾ ಇದ್ದಾರೆ, ಪ್ರೀತಿ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ, ಮಂಜು ಸಿಸ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ರಕ್ಸ್ ವಾಸ್ತವ್ರು ಹಾಗೆ ಎಲ್ಲ ಇಲ್ಲ ಪಾಪ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ನನಗೆ ಅಪವಾದ ಹಾಕಬೇಡಿ, ನಿಮಗೆಲ್ಲ ನಾನು ಧರ್ಮಕ್ಕೆ ಸಿಕ್ಕಿದ್ದೀನಾ ಅಂತ ಹೇಳಿ ಸುಮ್ಮನೆ ಯಾಕೆ ಬಿಡಬೇಕು ಸಿಸ್. ಶಾಂತಿ ಸಪೋರ್ಟಲ್ಲಿದ್ದಾರೆ, ಮಂಜು ಸಿಸ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ, ಏನು ಬೇಕಾದರೂ ಹೇಳ್ತಾರೆ ನನ್ನ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ನಾನು ಯಾವನಿಗೂ ಕೇರ್ ಮಾಡಲ್ಲ ಅಂತ ಹೇಳ್ತಿದ್ದೆ ರಾಕ್ಷಸಿಸ್. ನೈಸ್ ಸಪೋರ್ಟಲ್ಲಿದ್ದಾರೆ. ಶಾಂತಿ ಸಿಸ್ ದಾದ ತಿಂಡಿ ಬರ್ತದೆ, ಸೂಪರ್ ಸಾಂಗ್ ನೈಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಉಪ್ಪಿ ಬ್ರೋ. ಬನ್ನಿ ಬನ್ನಿ ಜನರೇ, ಜಗಳ ಮಾಡಬೇಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಮಲ್ಲಿಕಾ ಸಿಸ್ರ ಬೇಡ್ತೇವೆ ಗುಡ್ ಲೈವ್ ಅಂತೇಳಿ ಎಲ್ಲ ಹೇಳಿದ್ದೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮಂಜು ಸಿಸ್ ಸಪೋರ್ಟಲ್ಲಿದ್ದಾರೆ, ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ಹೇಳೋದು ಹೇಳಿ ನಿನ್ನ ನಾಲಿಗೆಗೆ ನಾಗರ ಕಚ್ಚಿದಾಗ, ಹೇಳೋದು ಹೇಳಿ ನಿನ್ನ ನಾಲಿಗೆಗೆ ನಾಗರ ಕಚ್ಚಿದ ಈಗ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ದೇವಾ, ನನ್ನ ಜೀವ ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದೆ, ನನಗೆ ಹೀಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಮಂಜು ಸಿಸ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಾಂಗ್ ಅಂತ ಹೇಳ್ತಿದ್ದೆ. ರಕ್ಸ್ ದಾದ ಅಂಡ್ ನಿನಗೆ ನಾನು ಏನು ಹೇಳಲಿಲ್ಲ, ಅವರು ಹೇಳಿದ್ದು ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಅವಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದೆ ನೋಡಿ ಪ್ರೀತಿ ಸಿಸ್. ಲೈಕ್ ಮಂಜು ಸಿಸ್ ನೀರ್ದೋಸ್ ಅಂತ ಹೇಳ್ತಾ ಇದ್ದಾರೆ. ನೀರ್ದೋಸೆಗೆ ಜ್ಯೋತಿ ಸಿಸ್ಗೆ ತಿಂಡಿ ಪೂರಿ ಗ್ರೇವಿ, ವಾವ್ ಸೂಪರ್ಗೆ ಪೂರಿ ನನ್ನ ತಿಂಡಿ ಸೂಪರ್ ಉಂಟು. ಟೇಕ್ ಕೇರ್, ಲಾಟ್ಸ್ ಆಫ್ ಓಕೆ ಸಿಸ್. ಎಲ್ಲ ಮಾರ್ನಿಂಗ್ ಲೈವ್ ಜಾಯ್ನ್ ಆಗ. ಓಕೆ ಥ್ಯಾಂಕ್ ಯು ಮಂಜು ಸಿಸ್, ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಸಿಸ್ ಓಕೆ ಬಾಯ್, ಗುಡ್ ಲೈವ್. ಥ್ಯಾಂಕ್ ಯು ಪಿ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಂದು ಲೈವ್ಗೆ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಲೈವ್ ಇದ್ರೆ ಹೇಳಿ, ಸಾಧ್ಯ ಆದರೆ ಖಂಡಿತ ಬರ್ತೇನೆ. ಒಂದು ದಿನ ಬರುವ ಅಷ್ಟೆ, ಮತ್ತೆ ಟೈಮಿಗೆ ಬಗ್ಗೆ ಗೊತ್ತಾಗ್ತದೆ, ಬರ್ತೇನೆ. ಬಾಯ್ ಜ್ಯೋತಿ ಸಿಸ್ ಅಂತ ಹೇಳಿದ್ರೆ ಮಂಜು ಸಿಸ್ ನನ್ನ ಕ್ಯಾರೆಕ್ಟ್ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಬ್ಬ ಕೆಬಿತ ದಾದ ಸೇಮೆದಡ್ಡೆ ಹೌದಾ ಮಲ್ಲಿಕಾ ಸಿಸ್ ಕೆಬಿತ ಸೇಮೆದಡ್ಡೆ ಎಂದು ನಾದತಿ ಯಾವನೋ ಬಂದು ಬೈತಾನೆ ಅಂತ ಅವಳಿಗೆ ನಾನು ಬೈದಾಗ ಸುಮ್ಮನೆ ಕೇಳಿ ಇರಬೇಕಂತೆ. ಬಾಯ್ ಆಲ್, ಟೇಕ್ ಕೇರ್ ಅಂತ ಹೇಳಿದ್ರೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೇಳಿದೆ ತಪ್ಪ, ಹೌದು ಅವರು ಹಾಗೆ ಹೇಳಿದ್ರಂತೆಲ್ಲ ರಾಕ್ಷಸಿಸ್ ಹತ್ರ ಅವರು ಹೇಳಿದ್ದಾರೆ ಅಂತೆ. ನಿಮ್ಗೆ ಯಾರಾದರೂ ಬೈದ್ರೆ ನಾನು ಅವರಿಗೆ ಬೈತೇನೆ ಅಂತ ಹೇಳಿರ್ಬೋದು ಅವರು, ಅದಕ್ಕೆ ಅವರು ನಿಮ್ಮ ಹತ್ರ ಹೇಳಿದ್ರು ಅಷ್ಟೇ ವಾಸ್ತವರು. ಅವನು ಯಾರು ರಮೇಶನ್ಗೆ ಬೈಯೋಕೆ ನನಗೆ ಬೈಯೋಕೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ನಿಮಗೆ ಯಾರು ಬೈಯುವುದಿಲ್ಲವಾ, ಅವರು ಸುಮ್ಮನೆ ಹೇಳ್ತಾರೆ, ಬಾಯಿ ಮತ್ತಿಗೆ ಹೇಳ್ತಾರೆ ಅಷ್ಟೇ, ಬೈಯುವುದಿಲ್ಲ ಯಾರು ಕೂಡ. ದಾದ ಆಂಡು ಕೂಡ ದಾದನ ಹೆಂಗು ಗೊತ್ತುಜ್ಜಿ ಬತ್ತೆ ಬಾ ಬಲೆ ಯಾನು ಪೊಣ್ಣು ಮಲ್ಲೆಗೆ ನೋಡಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಪುಣ ಕರೆಕ್ಟಾ? ಓಕೆ. ನನ್ನ ಮೋನೋ ಆಗುವಾಗ ಹೀಗೆ ಅಂತ ಹೇಳ್ತಾ ಇದ್ದಾರೆ. ರಕ್ಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತಿಸ್ ಸಪೋರ್ಟ್ ದುಲ್ಲೇರಿ, ಥ್ಯಾಂಕ್ ಯು. ಕೆಲವರಿಗೆ ನೈಟ್ ಜೀವ ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದೆ, ಈಗ ಚೊಂಬು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಹಿಸ್ಟ್ರಿನಲ್ಲಿ ಯಾವ ಹೆಣ್ಣು ಮಗು ಲೈಫ್ ಹಾಳು ಮಾಡಿದ್ದೀರ ಅಂತ ಹೇಳಿ ಬಂದು ಪ್ರಮಾಣ ಮಾಡಿ. ವಾಸ್ತವ್ರು ಹಾಗೆಲ್ಲ ಅವರು ಹೇಳಿಲ್ಲ, ನೀವು ಯಾಕೆ ಸುಮ್ಮನೆ ಹೇಳುದು ವಾಸ್ತವ್ರು, ನೀವು ಅದನ್ನೆಲ್ಲ ಇದು ಮಾಡಬೇಡಿ. ಬೇರೆ ಅವರು ಹಾಗೆ ಖಂಡಿತ ಹೇಳಿಲ್ಲವಾ ವಾಸ್ತವ್ರು. ನೀವು ನನ್ನ ಜೊತೆ ಮಾತಾಡಬೇಡಿ ಅಷ್ಟೇ. ವಾಸ್ತವ ಅಣ್ಣ ಚಾ ಆಯ್ತಾ? ರಕ್ಷಾ ಕೂಲ್ ದುರ್ಗಾ ಸಿಸ್ ನಿಮಗೆ ಅರ್ಥ ಆಗುತ್ತೆ, ಆ ಪೆಂಗನಿಗೆ ಅರ್ಥ ಆಗಲ್ಲ. ರಕ್ಷಾ ಕೂಲ್ ನನ್ನೆಲ್ಲ ಸರಿ ಆಯ್ತು ರಕ್ಷಸಿಸ್ ಇಲ್ಲ ಒಂದು ಚೂರಾಡ ಸಮಾಧಾನ ಪಾತಿಲ್ಲ ಆರ್ಲೆ ಇಲ್ಲ ಸಮಾಧಾನ ಪಾತಿಲ್ಲ ಅಡ್ಜೆಲ್ಲ ಸಮಾಧಾನ ಪಾತಿಟ್ಟೆ ಪೂರ ಸರಿ ಹಾಕೊಂಡು ಪೂರ ದುಂಬದ ಪೂರ ನಡೀತೆ ನಾಳೆ ನಾನು 10 ಮೆಸೇಜ್ ಹೋಗಿತ್ತೆ ಅವೇನು ಪೂರ ಮರೆತು ಬಿಡಲಿ ಈಗ ಲೆಕ್ಕದ ಕಾಂಡೆ ಐತೆ ಹೆಣ್ಮಾಂಟೆಗೆ ಆತಿನ ಪೂರ ಮರೆತು ಬಿಡಲಿ ಇತ್ತೆ ವರ್ಂಬರ ಯಾವೊಂದುಂಡು ಆಯ್ತ ತೂಕರಮ್ಮ 5 ಪಕ್ಕ ಎಡ್ಡೆ ಪಾತಿರಿ ನನ್ನ ಓಲ ನಮ್ಮ ಜಗಳ ಬಡ್ಚಿ ಅವೇ ಅಪ್ಪನಿಗೆಲ್ಲ ಹೇಳ್ಬಾರ್ದ ವಾಸ್ತವ್ರು ಹಾಗೆ ಹೇಳ್ಬಾರ್ದು ವಾಸ್ತವ್ರು ಚಿಕನ್ ಕಜಿಪ್ ಮಲ್ತಾರೆ ಸೇಮೆ ದಡ್ಡೆಗೆ ಇಜ್ಜಿ ಚಿಕನ್ ಮಲ್ತಿಜಿ ಮೀನುಂಡು ಮೀನು ರಸ ಮಲ್ಪಗಾರ ಸೇಮೆ ದಡ್ಡೆಗೆ ಗೆಡ್ಡೆವ ಚಿಕನ್ ಬೊರ್ಚಿಂದು ಮೀನು ತಿನ್ಕಂದ ಮೀನು ರಸ ಮಲ್ತದ ಸೇಮೆ ದಡ್ಡೆ ಮಲ್ಪಗಾನ
ವಾಸ ಬ್ರೋ ಶಾರದಾ ಸಿಸ್ ನೋಡಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾ ಸಿಸ್ ತಿಂಡಿ ದಾದ ಮಂದರ ಸಿಸ್ ಉದ್ದಿನ ದೋಸೆ ಬಂದಿಲ್ಲ. ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಆ ಮನುಷ್ಯನ ಹತ್ತಿರ. ರಕ್ಷದಿಸ್ ಈರ ಮಂಗಳೂರು ಅತೆ ಆರ ಶಿವಮೊಗ್ಗ ಅತೆ ಪರಿಚಯ ಎಂಚನಿಕ್ಲಿಗೆ ಒಟ್ಟಿಗಿತ್ತಾರೆ ಕಾಲೇಜಿಗೆ ಮಿನಿ ಯಾಲ್ನ ಮುಚ್ಚೋಡೆ ಬಾಯಿ ಪ್ರಿನ್ಸಸ್ ರಕ್ಷಾ ಮಾತ್ರ ಅತೆ ಏರ ಉಲ್ಲೇರಿ ಶಿವಮೊಗ್ಗ ಹತ್ತು ವಾಸ್ತವ ಶಿವಮೊಗ್ಗ ಹತ್ತ ಆರ್ಯನ ಬಸ್ ಕಂಡಕ್ಟರ್ ಅಪ್ಪಗ ಬಸ್ ಕಂಡಕ್ಟರಾ ಈ ಎನ್ನ ಪಪ್ಪಲ ಫಸ್ಟಿಗೆ ಬಸ್ ಕಂಡಕ್ಟರ್ ಆಗಿದ್ದೇರು ಕಾಲೇಜ್ ಪೋನಾಗ ಅಂದೆ ಅಂಚ ಪರಿಚಯ ಆಯ್ತು. ಓ ಅಪ್ಪಗದ ಸ್ಟೋರಿ ಉಂಟು ಸ್ಟೋರಿ ಅದೇ ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ ಟಿಕೆಟ್ ತೆಗೆದಿದ್ದೀರಾ ರಕ್ಷಸಿಸ್ ಫ್ರೀ ಆಯ್ರೇಗ ಬಸ್ಸಿಟ್ಟು ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಅದ ಗೊತ್ತೈತ್ತು ಜಿಯ ಇತ್ತೆ ವೈಟಿಡ್ ಗುರ್ತಾಯಿನಿ ಅಂದ. ಓಕೆ ಓಕೆ ಆ ಸಾಂಗ್ ಕಂಪೇರ್ ಮಲ್ಪ ಚಾರ್ಜ್ ಹತ್ತಿ ಅಯ್ಯೋ ಹೆಂಗುಂಡದೆ ಕಂಪೇರ್ ಮಾಡಿರೋದು ಹೆಂಗೆ ಅವ ಸಾಂಗ್ ನಡೆ ಬರ್ತಲು ಇರಿಗೆ ಸಾರಿ ಬೇಜಾರಲ್ಲ ಸಾರಿ ಅವೇ ಯಾವ ಸಾಂಗ್ಗಳು ಅಯ್ಯ ನನಗೆ ಕುಡಿನ ಸಾಂಗ್ ಬಂತು ಹಿಂಗೆ ಸಾಂಗ್ ನೆನೆ ಬರ್ತನ ಈಗ ಬನ್ನಿ ಅವಳಲ್ಲಿ ಅವನಿಲ್ಲಿ ಮಾತಿಲ್ಲ ಕತೆಯಿಲ್ಲ ಎದುರೆದುರು ಬಂದಾಗ ಎದುರೆದುರು ನಿಂತಾಗ ಅಲ್ಲೇ ಆರಂಭ ಪ್ರೇಮ ಅವಳಲ್ಲಿ ಅವನಿಲ್ಲಿ ಅದು ಹೆಂಗ ನೆನೆಪತ್ತಿನ ಪದ್ಯ ಬನ್ನಿ ಬಕ ಎರೆಗಳು ಒಂದು ಮಲ್ತು ಬನ್ನಿ ಹತ್ತವೆ ಬೇಜಾರು ಮಲ್ಪಚ್ಚಿ ಆ ಪದ್ಯ ಬಂಡಲ್ಲ ಬೇಜಾರು ಮಲ್ಪಚ್ಚಿ ಏನ ಬಾಯಿಡಿ ಏನ ಮನಸ್ಸು ರೀತಿನ ಪದ್ಯ ಬನ್ನಿ ಓಕೆ. ಅವು ಎಡ್ಡೆ ಸಾಂಗ್ ಉಂಡು ದುರ್ಗಾ ಸಿಸ್ ಹೊಲದಲ್ಲಿ ದಾದಿ ಈ ರೀತಿ ಸಿಸ್ ಹೆಂಗೆ ಕೊಂಚ ಕೆಲವೊಂದು ಸಿಚುವೇಶನ್ ಉಳ್ಳದೆ ಕೆಲವೊಂದು ಸಾಂಗ್ ನೆನೆ ಬರ್ತ್ಕೊಡು ಅಪ್ಪಗೆ ಅಲ್ಲಿ ಬರ್ತೀನಿ ಅಂಚ ಹೆಂಗೆ ಕಾಡೆ ಫಸ್ಟಿಗೆ ನಾನು ಸ್ಟಾರ್ಟ್ ಬಂದಿನಿ ಅಪ್ಪ ಹೊಸೊಬ್ರು ಬರ್ತೀನಿ ಓ ಪದ್ಯ ಗೊತ್ತಲ್ಲಿ ಪಾಲ್ಗಡಲ ಕಡೆವಾಗ ನೀ ಜನಿಸಿ ಬಂದೆ ನಿನ್ನನ್ನು ಕಂಡೆ ಬಲು ಮೋಹಗೊಂಡೆ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ಸೇವಿಗೆ ದಡ್ಡೆ ಒಂಜಿ ಪ್ಲೇಟ್ ಪಾರ್ಸಲ್ ಮಲ್ಪಲೆ ಆ ಬಕ್ಕ ಎನ್ನ ಲೈವ್ ಆಯಕ ಪಾರ್ಸಲ್ ಮಲ್ಪೇರಿ ಮಲ್ಲಿಕಾ ಸಿಸ್ ಬೊಲ್ಲ ಬೈದುಂಡೇನಿ ತಾಯಿ ರಕ್ಷಸಿಸ್ ಬೊಲ್ಲ ಬೈದನ ಅಯ್ಯೋ ದೇವ್ರ ಪಾಲ್ಗಡೆಲ್ಲ ಕಡೆ ಆಗರ ಅವ ಪದ್ಯ ಹಿಂಗೆ ಮಸ್ತ್ ಲಾಯ್ಕೊಂಡು ಅವ ಪದ್ಯ ಬಂದಾಗ ವಾಸ್ತವ ಬತ್ತೇರು ಹೊಸಬ್ರು ಬೈದನು ಸುದೇತಿ ಸಿಸ್ ಬರೋದಲ್ಲೇರು ಬೈದನ್ಗೆ ಓಹೋ ಹಿಮಾಲಯ ಶಿವನಿಗೂ ಗಿರಿಜಗು ದೇವಾಲಯ ನವವಧು ವರರಿಗೆ ಪ್ರೇಮಾಲಯ. ಜಗಳ ಅಂದರೆ ಎಷ್ಟು ಸೀರಿಯಸ್ ಆಗ್ತದೆ ಭಯ ಆಯಿತು ಎಷ್ಟು ಜನ ಚಂದ ನೋಡ್ತಾರೆ. ಹೌದೌದು ವಾಸ್ತವ್ರು ಚಂದ ನೋಡ್ತಾರೆ ತುಂಬ ಜನ ಚಂದ ನೋಡ್ತಾರೆ. ಅದಕ್ಕೆ ನಾವು ಗಲಾಟೆ ಮಾಡಬಾರ್ದು ನಾವು ಖುಷಿಯಾಗಿರ್ಬೇಕು ಎಲ್ಲರೂ ಕೂಡ. ಪಲಾವು ಸುಮ್ಮನೆ ತಮಾಷೆಗೆ ಒಬ್ಬದೇರೆ ನಾನು ಎದರಿ ಹೋಗಿದ್ದೆ ಮಾರ ನಿಮ್ದು ಗಲಾಟೆಯಲ್ಲಿ ತಮಾಷೆಗ ಎಲ್ಲ ಸರಿ ಆಯ್ತಲ್ಲ ಒಬ್ಬ ಆದ್ರೆ ತಮಾಷೆಗೆ ಅಷ್ಟೊಂದು ವಿಷಯ ಒಪ್ಪೋ. ರಕ್ಷಸಿಸ್ ದುರ್ಗಾ ಸಿಸ್ ಸೀರೆಗೆ ದಾರಿದ್ದೀನಿ ಹೆಂಗೆ ಪದಿಂಗಿ ಬಾಯ್ ಒಳ್ಳೆ ಚಾಟ್ ರೇಟ್ ಆಯ್ತು. ಥ್ಯಾಂಕ್ ಯು ವಾಸ್ತವರು ಥ್ಯಾಂಕ್ ಯು ಸೋ ಮಚ್. ಪಾಪ ರಕ್ಷಸಿಸ್ಗೆ ಬೇಜಾರಾಗಿದೆ. ಬನ್ನಿ ಜನರೆಲ್ಲ ಹೋಗಿದ್ರು ಮಲ್ಲಿಕಾ ಸಿಸ್ ಇನ್ನು ನಾನು ಹೋಗ್ಬೇಕಷ್ಟೇ. ಹೋಗ ಈಗ ಇವತ್ತು ಸ್ವಲ್ಪ ಒಂದು ಗಂಟೆ 10:30 ತನಕ ಕುತ್ಕೊಳ್ಬೇಕಂತ ಎಣಿಸಿ ಬಂದದ್ದು. ನೋಡ್ತೇನೆ ಇನ್ನು 1 ಗಂಟೆ ಇಲ್ಲದ್ರೆ ಅರ್ಧ ಗಂಟೆ ಅಷ್ಟೇ. ಲೈವ್ಗೆ ಲೈಕ್ ಕೊಡಿ ಅಂತೆ ಹೂವಿನ ಅವು ಭಾರಿ ಬಂಗುಂಡು ಪದ್ಯ. ಹೂವಿನ ಬಾಣದಂತೆ ಹಾಡಿನ ಸಾಲಿನಂತೆ ಮೂಡುವ ಪ್ರಾಣದಂತೆ
ಕೋಮಲವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಹಾ ಅವು ಸಾಂಗ್ ಕಲ್ಪುಲೆ ಅವು ಆತೆ ಬರ್ತೀನಿ ಎಕ್ಸರ್ಸೈಸ್ ಒಟ್ರಾಸಿ ಅನ್ಪಿನಿ ಈನ ಫ್ರೆಂಟ್ ಓವು ಟೆಂಪಲ್ಸ್ ಅವು ಟೆಂಪಲ್ ಹತ್ತಿ ಅವು ಒಂದು ಭಜನಾ ಮಂದಿರ ಅಲ್ಲಿ ನಿಮಿಷ ಭಜನಾ ಮಂದಿರ ಭಜನಾ ಮಂದಿರ ಭಜನಾ ಮಂದಿರ ಪ್ರೀತಿ ಸಿಸ್ ಅವು ಸಾಂಗ್ ಕಲ್ಪದೆ ಕಲ್ಪು ಎಂಕು ಹೂ ಸಾಂಗ್ ಕಲ್ಪೆರ್ಲ ಒಂಜಿ ಬರೆದಿಯರ್ಲ ಒಂಜಿ ಲಿರಿಕ್ಸ್ ಬರೆದಿಯರ್ಲ ಪುರ್ಸೊತ್ತಿಜ್ಜಿ ಮಾರೆ ಅಂಚಾತನಿಯೇ ಒಂಜಿತೆ ಪೂರೆನಲ ವೀಡಿಯೋ ಬಾಕಿನ ಒರೆ ರಡ್ಡ್ ವೀಡಿಯೋ ಬಾಕಿನ ಒರೆ ಮುಜಿ ವೀಡಿಯೋ ಬಾಕಿನ ತುವ್ವೆರಡು ಪೂರ ಬಾಯ್ ವಾಸ ಬ್ರೋ ಅಕ್ಕ ಡ್ರೈವರ್ ತೆಲಿಪುವೆ ಈಗ ಡ್ರೈವರ್ ಎದುರುಡಿ ಬಂದದ್ದು ಡ್ರೈವರ್ ತೆಲಿಪುಜೆ ವಾಸ್ತವರು ಅದು ಲಕ್ಷಣ ಇದ್ದಾರೆ ರಕ್ಷಾ ಬಾಯ್ ಬಾಯ್ ಮಾಡೋದು ಮಲ್ಲಿಗೆ ಸಿಸ್ ನಮಸ್ತೆ ಮಾಡೋದ್ರೆ ಪಾಪಚ್ಚಿ ಮಾಡೋದಲ್ಲೇನೆ ನಿನ್ನ ಬಾಯಿ ಬೇಡ ಹೋಗ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿರೋ ಲಕ್ಷ ಸಿಸ್ ಅಪ್ಪ ಸರಿಯಾಗಿರತ್ತ ಹೆಂಗೆ ಅವೇ ಮಲ್ಲ ವಿಷಯ. सैया जी से आज मैंने ब्रेकअप कर लिया, सैया जी से आज मैंने ब्रेकअप कर लिया. ರಜೆನ ಸಿಸ್ ಒರಿಯಾಗ ಮಲ್ಲ ಈಗ ಸ್ಕೂಲ್ ಉಂಡಿ 25 ತಾರೀಕು ಮುಟ ಉಂಡು ಎಲ್ಲಿ ಈಗ ರಜೆ ಮಲ್ಲ 10th ಅತ್ತೆ ಅಂಚೊಂತೆ ಕ್ಲಾಸ್ ಉಂಡಕ್ಲೆ ಒರಿಯ ಪೋತೆ ಅಂಚೊಂತೆ ಬೇಗ ಲಕ್ಕೆರಪ್ಪುಂಡು ಒರಿಯ ದಿನ ಒಂತೆ ಲೇಟ್ ಲಾಕ್ದು ಏನು ಬೇಗ ಮೋನ ಮಲ್ಪುಲೆ ದಾದೆ ಸಿಸ್ ಎಂಕ ಎನ್ನటి ವ್ಯೂಸೇ ಇಜ್ಜತೆ ರಕ್ಷಾ ಸಿಸ್ ಒಡೆ ಬೇಗ ಮೋನ ಮಲ್ಪುಂಡು ವ್ಯೂಸೇ ಜನ ಪೂರ ಒಂಜಿ ಅಪ್ಪಗ ವೈರಲ್ ಇತ್ತನ ತಿತ್ತ ಅಟ್ಟಾರ ಕುಲ್ದುಂಡು ಅಡಿಗೆ ಪಜಪಾಡ್ ಚೆಪ್ಪುಲಿ ಫ್ಲಾಟ್ ಆತನು ಅಂಚಾತನ ಲೈವ್ ಎನ್ನ 100 ವ್ಯೂಸ್ ಬರ್ಪಿಲ್ಲ ಬಾರಿ ಕಮ್ಮಿ ಎಂಕ ಸುಮ್ಮನೆ ಸಿಸ್ ಜಗಳ ಸೀರಿಯಸ್ ಆಗಲ್ಲ. ಹೌದೌದು ಸೀರಿಯಸ್ ಆಗಬೇಡಿಯಾ ವಾಸ್ತವ ಬ್ರೋ, ಸೀರಿಯಸ್ ಆಗಿ ಜಗಳ ಮಾಡಬೇಡಿ, ತುಂಬ ಬೇಜಾರಾಗ್ತದೆ ನಮಗೆಲ್ಲ. ರಜೆ ಅಕ್ಲೇನ ಚಾನಲ್ ಬರ್ಪುಂಡು ಜೋಕ್ಲೆಗ್ ರಜೆ ಅಕ್ಲೇನ ಚಾನಲ್ ಬರ್ಪುಂಡು ದಾದೆ ಹೆಂಗೆ ಕಟ್ತಾ ಇಜ್ಜಿ ರಕ್ಷಾ ಸಿಸ್. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಕಾಣದ ಕವಿತೆಗಳ ನೀನೇ ಒಂದು ಸಂಕಲನ. ಬಾಯ್ ಸಿಸ್ ಬದುಕಿದರೆ ಮತ್ತೆ ಹಾಗೆಲ್ಲ ಹೇಳ್ಬಿಡಿಯಾ ವಾಸ್ತವ್ರು, ಮತ್ತೆ ಬರ್ತೇನೆ ಅಂತ ಹೇಳಿ ಹೋಗಿ ಬಾಯ್ ಸಿಸ್ ಅಂತೇಳಿ ಮತ್ತೆ ಅದೊಂದು ಲೈನ್ ಬೇಡ. ಅದು ಕೇಳಿದ್ರೆ ನನಗೆ ಹೆದರಿಕೆ ಆಗ್ತದೆ ಆ ಎಲ್ಲ ಲೈನ್ ಎಲ್ಲ ಕೇಳುವಾಗ. ಬೆಳಿಗ್ಗೆ ಭಜನೆ ಬರಲಿ ದುರ್ಗಕ್ಕ, ನಿಮಗೆ ಭಜನೆ ಬೇಕಾ? ಸ್ವರ ಸ್ವಲ್ಪ ಕಡಿಮೆ ಇದೆಯಾ? ಬೊಟ್ಟು ಹಚ್ಚಿ ಲಕ್ಷ ಬೊಟ್ಟು ಹಚ್ಚಿ. ಭಾವದೆಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ನನ್ನಯ ಮನವಿಂದು ಶಾರದೆ ಸದನ ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ ರೋಮಾಂಚನ ತಾಯಿ ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ತಾಯಿ ದರೋಶನದಿಂದ ಅರಳಿತು ವದನ ಅಂಧಕಾರದಾಚೆಯೂ ನೋಡಿತು ನಯನ ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಕರುಣಾಮಯಿ ಶ್ರೀದೇವಿ ತಾಯಿ ಶಾರದೆ ಕರಮುಗಿವಿ ತಾಯಿ ನಿನಗೆ
ಸತತ ಬೇಡುವೆ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಗೊತ್ತಿಜ್ಜಿ ಕಾಲೆ ಆಡ ಬೆಳಿಗ್ಗೆ ಭಜನೆ ಬರಲಿ ದುರ್ಗಕ್ಕ ಅಂತ ಪುಟಾಣಿ ಹೇಳ್ತಾರೆ. ಪುಟಾಣಿ ವೆಲ್ಕಮ್ ಆಯ್ತಾ, ಕಾಫಿ ಆಯ್ತಾ, ತಿಂಡಿ ಆಯ್ತಾ? ವಾಟ್ಸಪ್ ಬ್ರೋ ಬೋಡ ಬೇರಿಕ ಅಂಚ ಎನ್ನ ಪನ್ಪಿನ ಅಂದಂದು ಯಾನವೇ ಬಂದ್ವಿ ಅಂಚ ಪನೊಚ್ಚಿನಿ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಪುಟಾಣಿ ಥ್ಯಾಂಕ್ ಯು. ವಾಸ್ತವ ಅಣ್ಣಗ ಮರಳು ಆತನ ಅದಾನೆ ಇಜ್ಜಿ ಯಾರು ಪಾತಿರ್ ನಂಚೇರಿ ಬೇಜಾರು ಮಲ್ಪಚೇರಲ್ಲ ಯಾನ್ ಲೈಕ್ ಪನ್ಪಿನ ಅಂಚ ಪಾತಿರ್ వచ్చింది. ಪುಟಾಣಿ ಸೂಪರ್ ಅಂತ ಹೇಳಿದೆ. ಮಲ್ಲಿಕಾ ಸಿಸ್ ಕರೆಕ್ಟ್ ಪಂಡರು. ನೀನು ಇರುವಾಗ ಯಾರು ಯಾಕೆ ಕೈ ಕೊಡಬೇಕು, ನಿನ್ನ ಗಾನ ಕೇಳಿ ಖುಷಿ ಆಯಿತು ದುರ್ಗಕ್ಕ. ಥ್ಯಾಂಕ್ ಯು ಪುಟಾಣಿ, ಥ್ಯಾಂಕ್ ಯು ಸೋ ಮಚ್. ಅಬ್ಸರ್ವ್ ಮಲ್ಪಲೆ ಅಂಚೆನೆ ಪಾತಿರ್ನು ಪನೊಂದುಲ್ಲೇರು ಅನ್ನೊಂದು ಐಕ್ಯಾಮೆ ಅಂಚೆ ಪಾತಿರುಚಿ ಲವ್ ಇದ್ರೆ ಅಲ್ವಾ ಕೈ ಕೊಡೋಕ್ಕೆ ಅಂತ ಹೇಳ್ತಾ ಇದ್ದೆ. ನಿಮ್ಮ ಭಜನೆ ವೈರಲ್ ಆಗೋದು ದುರ್ಗಕ್ಕ. ಹೌದಾ, ಥ್ಯಾಂಕ್ ಯು. ವಾಸ್ತ ಹೋಗು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಡಿಯೋವೇ ವೈರಲ್ ಆಗೋದಿಲ್ಲ ಪುಟಾಣಿ. ನನ್ನ ಬೆಸ್ಟ್ ಫ್ರೆಂಡ್ ಇರುವಾಗ ಯಾರು ಬೇಡ ನನಗೆ ಅಂತ ಹೇಳಿದೆ. ಬನ್ನಿ ಜನರಂತೆ ಮಲಿಕೋಸಿಸ್ ರಕ್ಷಿಸ್ ಸಪೋರ್ಟು ಲೈವಿಗೆ ಲೈಕ್ ಕೊಡಿ, ಲೈವಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಾಯ್ ರಕ್ಷಾ ಅಂತ ಹೇಳ್ತಾ ಇದ್ದಾರೆ. ವಾಸ್ತವ್ರು ಲೈಕ್ ಕೊಡಿ ಲೈವಿಗೆ ಅಂತ ಸಪೋರ್ಟ್ ಮಾಡಿ. ಹೌದೌದು ಹೋಗಿ ಮಾರ್ರೆ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರತ್ತ ಒಳ್ಳೆಜಿ ಖುಷಿ ಟು ಪ್ಲೇ ಅಪ್ಪಲ್ಲ. ಸೂಪರ್ ಸಪೋರ್ಟು. ವಾಸ್ತವ ಹೋಗಿ ಕೆಲಸಕ್ಕೆ ಅಂತ ಹೇಳ್ತಾ ಇದ್ದಾರೆ. ಗುಡ್ ಅಂತೇಳಿ ಲೈವ್ ಬರ್ತಿದ್ದ ಹಾಗೆ ಇಂಪಾದ ದಿನ ಭಜನೆ ಮಾಡಿ ನಿಮ್ಮ ಲೈವ್ ಸುಂದರ ಆಗೋದಕ್ಕ. ಓಕೆ, ಭಜನೆ ಅಂದರೆ ನನಗೆ ತುಂಬ ಇಷ್ಟವ. ನಾನೀಗ ಯಾರು ಭಜನೆ ಕೇಳ್ತಾರೆ ಅಂತ ಇದು ಮಾಡೋದು. ಹಾಗೆ ಭಜನೆ ಕಡಿಮೆ ಜನ ಕೇಳೋದು ಭಜನೆ ಅಂದರೆ. ಜಯಶ್ರೀ ನನಗೆ ಇಷ್ಟ ಭಜನೆ ಅಂದರೆ. ನಾನು ಭಜನೆ ಆಡ್ತಾನೇ ಇರೋದು ಮನೇಲಿ ಕೆಲಸ ಮಾಡುವಾಗ. ಬಾಯ್ ನಾನು ಓಕೆ ರಕ್ಷಿಸ್ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಎಲ್ಲ ಆಯಿತು. ನಿಮ್ಮದಾಯಿತಾ? ನಂದು ಆಗಿದೆಯಾ? ಪುಟಾಣಿ ಹಾಯ್, ಗುಡ್ ಮಾರ್ನಿಂಗ್ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ ಪುಟಾಣಿ. ಹೇಳೋದೆಲ್ಲ ಹೇಳಿ ಬಾಯ್ ಅಂತೆ, ಅದನ್ನು ಕಟ್ ಮಾಡಿ ರೀಲ್ಸಿಗೆ ಹಾಕಿ ಅಕ್ಕ. ಅದೀಗ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಕಾಣಬೇಕಾ? ಹಾಯ್ ಪ್ರೀತಿ ಅಕ್ಕ. ಚಹಾ ಪರಿಯರ ತಿಂಡಿ ತಿಂದಾರ? ದಾದ ತಿಂದಾರ? ಅದು ಬ್ಯಾಕ್ ಆಗೋದು ಲೇಟ್ ಆಯ್ತಲ್ಲ, ಅದು ನೋಡುವ ಬಂದರೆ ಬರ್ತದೆ. ಕೊಟ್ಟಿದ್ದೇನೆ. ಹಾಯ್ ಪ್ರೀತಿ ಅಕ್ಕ. ಚಹಾ ಪರಿಯರ ತಿಂಡಿ ತಿಂದಾರ? ದಾದ ತಿಂದಾರ ಪರಂದಲೆ ಅರೇನಿ ಪೂರಿ ಗೆರೆ ಪೂರಿ ಪ್ರಿನ್ಸಸ್ ಉಚ್ಚಿಲ ಬರೆಜ್ಜಿ ನಿಕ್ಲಿ ಅಲ್ಪ ಉಚ್ಚಿಲ ಮುಟ್ಟತ್ತೆ. ರವಿ ಅವ್ರು ಬಂದ್ರು. ಭಜನೆ ಮಾಡೆ ಗೋವಿಂದ ನಾರಾಯಣ. ಹೌದೌದು. ಗುಡ್ ಮಾರ್ನಿಂಗ್ ರವಿ ಅವರೇ. JCP ಗುಡ್ ಮಾರ್ನಿಂಗ್. ಏನು ತಿಂಡಿ? ಬಾರಿ ನಮ್ಮ ಮನೆಗೆ ಬರ್ತೇವೆ, ಖಂಡಿತ ಬರ್ತೇವೆ ನಿಮ್ಮ ಮನೆಗೆ. ರವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ರವಿ ಅವರಿಗೆ ಕಾಫಿ ಆಯಿತಾ, ತಿಂಡಿ ಆಯಿತಾ? ಕೆಲಸಕ್ಕೆ ಲೇಟ್ ಆಯ್ತು ಅಕ್ಕ, ನಾನು ಹೋಗಿ ಬರಿ. ಓಕೆ ಪುಟಾಣಿ ಬಾಯ್. ಪುಟಾಣಿ ಮಂದಾರ ಸಿಸ್ ಬಂದಿದ್ರಾ? ನಿನ್ನನ್ನು ಕೇಳಿದ್ರೆ ಆಯಿತಾ? ಮಂದಾರ ಸಿಸ್ ಬಂದಿದ್ರು, ನಿನ್ನನ್ನು ಕೇಳಿದ್ರೆ ಆಯಿತಾ? ಹೇಳಿದರು ಕೇಳಲಿಕ್ಕೆ, ಅದಕ್ಕೆ ನಾನು ಹೇಳಿದೆ, ಮೆಸೇಜ್ ತಲುಪಿಸಿದೆ ನಾನು. ಓಕೆ, ಮಿಸ್ ಯು, ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಪುಟಾಣಿ ಮಂದಾರ ಸಿಸ್ ಕೇಳಿದರು ಆಯಿತಾ? ನಿನ್ನನ್ನು ಕೇಳಿದರು, ಪುಟಾಣಿ ಬರಲಿಲ್ವ ಅಂತ ಕೇಳಿದರು. ಪುಟಾಣಿ ಮುದ್ದು ಅಂತ ಹೇಳ್ತಾ ಇದ್ದಾರೆ ರವಿ ಅವರು. ಹೌದೌದು ಬಂದಿದ್ರು, ಆಗ ಇದ್ರು ಮಾರೆ, ನೀನು ಈಗ ಬಂದದಲ್ಲ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಪುಟಾಣಿಯವರು. ಪುಟ್ಟ ಪ್ರಾಕು ತೊಟ್ಟ ಚಿಟ್ಟೆ ನೋಡಿರೋ, ಈ ಚಿಟ್ಟೆಗೊಂದು ಐಸ್ ಕ್ರೀಮ್ ಕೊಟ್ಟು ನೋಡಿರೋ. ಪುಟಾಣಿ ಬಂದಾಗ ಪುಟಾಣಿಗೆ ಒಂದು ಪದ್ಯನೇ ಬತ್ತ. ಪ್ರೀತಿ ಎಲ್ಲಿ ಮಾರೆ? ಪ್ರೀತಿ ಸುಳ್ಳರೆ ಹೋದ್ರು, ಎಲ್ಲರೂ ಹೋದ್ರು. ನೀವು ಬರುವಾಗ ಲೇಟ್ ಆಯ್ತಾ?
ಲಕ್ಷ ಬೊಟ್ಟು ಚಿತ್ತೆ ಸಾಂಗ್ ಹಾಡು ಅಕ್ಕ. ಯಾವ ಸಾಂಗ್ ಬೇಕು? ಭಜನಿಸ್ ಬೇಕಾ? ಬೇರೆ ಯಾವ ಸಾಂಗ್ ಬೇಕು? ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ನನಗೆಲ್ಲ ನೀನೇ, ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಹೇಳಿ ನಾ ಹೇಳಿ ಜಾಣೆ. ಸುಲೋಚನ ಎಲ್ಲಿ ಮನೆ? ಎಲ್ಲಿದ್ದಾರೆ ಸುಲೋಚನ? ನನಗೆ ಗೊತ್ತಿಲ್ಲ ಸುಲೋಚನ. ನಾನು ನನ್ನ ಮಂದಾರದ್ದು ಹಾರ್ಟ್ ಬಿಟ್ಟಿದ್ದೇನೆ, ಡಿಪಿ ನೋಡಿ. ಅದು ಮಂದಾರ ಸಿಸಿದ. ವಾವ್, ಚಂದ ಕಾಣ್ತಾ ಇದೆಯಾ? ನೀನೊಂದು ನನಗೆ ಕಮೆಂಟ್ ಹಾಕು ಪುಟಾಣಿ, ಹಾಯ್ ಅಂತ ಕಮೆಂಟ್ ಹಾಕು ನನ್ನ ವಿಡಿಯೋಗೆ, ಆಗ ನಾನು ನೋಡ್ತೇನೆ. ಅದು ಇಲ್ಲದಿದ್ದರೆ ಬೇರೆ ಲೈವಲ್ಲಿ ಬಂದು ಇರುವಾಗ ನೋಡ್ತೇನೆ. ಚಂದ ಕಾಣ್ತದೆ, ಇಲ್ಲಿಯೇ ಕಾಣ್ತದೆ. ಓ, ಆರ್ಟಿಸ್ಟ್ ನೀನು ಪುಟಾಣಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ರವಿ ಅವರು. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ಸೋ ಮಚ್. ಆಕಾಶದಿಂದ ಧರೆಗಿಳಿದ ರಂಬೆ ಇವಳೆ ಇವಳೆ, ಚಂದನದ ಬೊಂಬೆ ಮುದ್ದಾದ ಬೊಂಬೆ, ಚಂದನದ ಬೊಂಬೆ. ಆಕಾಶದಿಂದ ಧರೆಗಿಳಿದ ರಂಬೆ ಇವಳೆ ಇವಳೆ, ಚಂದನದ ಬೊಂಬೆ. ರವಿ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಕೃಷ್ಣ ಎನಬಾರದೆ. ಮಾಡದ ಹೂ. ಎಂತ ನಿಮ್ದು ಕೋಳಿ ಜಗಳ ಅಂತ ಹೇಳ್ತಾ ಇದ್ದಾರೆ. ಅಕಲಾಡಿ ಜಗಳ ಶಾಂತ ಸಿಸ್ ಜಗಳ ಮುಗಿಡಕಲು ಹಾಯ್ ಬಾಯ್ ಪದ್ ಪೋಯೇರು ಎಂಕಲ ಜಗಳನಾ? ಎಂಕಲ ಜಗಳ ಅಂದಿ ಬೊಟ್ಟಿನೆಕ್. ಲೋಕವೇ ಹೇಳಿದ ಮಾತಿದು, ಮಾತಿನ ಸಾರವೇ ಹೇಳಿದು, ನಾಡಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಅಂದ ಅಂದಿ ಅಕಲ್ ಪೋಯಿರು ರಾಜಿ ಅಕಲ್ ಅದು ಪಂಡಿ ರಾಜಿ ತವೇ ಪಣ ಒಂಜಿ ಖುಷಿ ಅಂಡ್ ರಾಜಿ ತಂದು ಕೊಂಚ ಉಂಡ ಇಜ್ಜಿಡ ಗೊತ್ತಾಪುಜ ಮಾರ್ರೆ ಊರೆಲ್ಲ ವೀಡಿಯೋ ಮಾಡಿ ಪಾಡಿಜರೆ ಇಜ್ಜಿಡ ಸಂಗೀತ ಇಲ್ಲ ಅಂದು. ಆರ್ಟಿಸ್ಟ್ ಅಲ್ಲ, ಫ್ರೀ ಇರುವಾಗ ಬಿಡಿಸುದು. ಹೌದಾ ಪುಟಾಣಿ? ಓಕೆ ಓಕೆ, ಚೆಂದಾಗಿ ಬಿಡಿಸಿದ್ದೀರಾ. ಎಂತ ಆಂಡ, ಎಂತ ಚೆನ್ನ. ಅವು ನಾಡು ನೀ ಪದ್ಯ ಒಯ್ಟುಂಡಂದು ಬರೆತಿನ ನೆನೆಪುಂಡು. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ಇನ್ನು ಇನ್ನು ನೋಡುವ ಆಸೆ ಬಂದಿತಮ್ಮ, ನಿನ್ನ ಪಾದ ಚರಣದಲ್ಲಿ ಶಿರವು ಬಾಗಿತಮ್ಮ, ನಿನ್ನ ಪಾದ ಚರಣದಲ್ಲಿ ಶಿರವು ಬಾಗಿತಮ್ಮ, ಅಭಯಸ್ತ ನೋಡಿ ಜೀವ ಕುಣಿಯಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ, ಎಂತ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಹಾಡು ಆಸೆ ನನಗೆ ಬಂದಿತಮ್ಮ, ರತ್ನದಂತ ಮಾತುಗಳಲ್ಲಿ ಹಾಡಿಸಮ್ಮ, ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಹಾಡಿಸಮ್ಮ,
ಅಲ್ಲಿ ಇಲ್ಲಿ ಓಡೋ ಆಸೆ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸು ಇಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳಿ ನಮ್ಮ, ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ಇನ್ನು ನೋಡುವಾಸೆ ತುಂಬಿತಮ್ಮ, ನಿನ್ನ ಕೋಟಿ ಜನ್ಮ ಬರಲಿ ನನಗೆ ಶಾರದಮ್ಮ. ಪದ್ಯ ಶೋಕುಂಡು ಮಾತ್ರ ರಾಗ ನಾನೆಲ್ಲ ಬೋಡಿತ್ತಲ್ಲ ಆತೆ ಸೂಪರ್ ಪಣದುಲ್ಲೇರು ತಿಕ್ಕಂಡ ಪದ್ಯ ತಿಕ್ಕಂಡ ಅಂಚ ಪಂಡ್ರೆ ಅಂಡ್ರಪ್ಪ ಸಿಂಪಲ್ ಬಾಯ್ ಪೋಯರೇ. ಮಣ್ಣಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ಮುಂದೆ ಎಲ್ಲಾನು ಈ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಶಾಂತ ಸಿಸ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತ ಸಿಸ್. ಅಕ್ಕ ತುಂಬಾ ಟ್ಯಾಲೆಂಟ್ ಇದೆ ನಿಮ್ಗೆ, ಸಾಂಗ್ ಹೇಳುವ ಟ್ಯಾಲೆಂಟ್. ಹೌ ಥ್ಯಾಂಕ್ ಯು ಪುಟಾಣಿ, ಥ್ಯಾಂಕ್ ಯು. ವನಮಾಲಿ ರಾಧಾ ರಮಣ ಗಿರಿಧಾರಿ ಗೋವಿಂದ, ವನಮಾಲಿ ರಾಧಾ ರಮಣ ಗಿರಿಧಾರಿ ಗೋವಿಂದ, ನೀಲಮೇಘ ಸುಂದರ ನಾರಾಯಣ ಗೋವಿಂದ, ನೀಲಮೇಘ ಸುಂದರ ನಾರಾಯಣ ಗೋವಿಂದ, ಹರಿನಾರಾಯಣ ಗೋವಿಂದ, ಹರಿನಾರಾಯಣ ಗೋವಿಂದ. ಒಂದು ಏರಿಯಾ ಬರ್ತೀನಿ, ಒಂದು ನಮ್ಮ ಪುಟಾಣಿಯೇ ಮಂದರ ಸಿಸ್ನ ಲೈವ್ ಹೊಡಿತೀನಿ, ಒಂದು ಪುಟಾಣಿ ನಮ್ಮ ಮಂದರ ಸಿಸ್ ಲೈವ್ ಹೊಡಿತಿಕ್ಕಿನಿ ಎಂಗ್ಲೇಗೆ ಪುಟಾಣಿ. ಪಾಲಿಸುತ್ತಾಯೇ ಪ್ರಸಾದವ ನಿನ್ನ ಕಾಲಿಗೆ ರಘುವೇವು ಬೇಡುತ್ತ, ಲೇಟ್ ಉಂಟು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಡಿನ ಚಿಂತೆಯಲ್ಲಿ ಬಾಳಬಾರದು, ಸಾಲ ಮಾಡಬಾರದು, ಮಾಡಿದರೆ ವಾಪಸ್ಸು ಕೊಡಬಾರದು. ಇದು ಸಿಂಪಲ್ ಬಾಯ್ ಪನ್ಪುಜ ಅಂಚ ಎಂಗುಲಂಚ ಪನ್ಪುಜ ಸೂಪರ್ ಸಪೋರ್ಟು ಅಲ್ಲಿದ್ದಾರೆ. ನಮಕ್ ಏತ್ ಪಿರಕೊರೆ ತೀರುಂಡ ಆತೇ ಸಾಲ ಮಲ್ಪುಗ ನಮ ಅಂಚ ಹೆಂಗ ಪಂಡಿ ಸಾಲ ಮಲ್ಪುಡೆ ಆಪುಂಡು ಲೈಫ್ ಸಾಲ ಮಲ್ಪಂದೆ ನಮಕ್ ಸಾಲ ಮಲ್ಪನೆ ಆಪುಜಿ ಅಂಚ ಸಾಲ ಮಲ್ತಿದೆ ಜೀವನ ಪೋಪಿದೆ ಅಂಚ. ಹಕ್ಕಿಯ ಹೆಗಲೇರಿ ಬಂದ ಬಾಗೆ ನೋಡಕ್ಕ ಮನಸೋತೆ ನಾನ ಬಾಗೆ, ಹಕ್ಕಿಯ ಹೆಗಲೇರಿ ಬಂದ ಬಾಗೆ ನೋಡಕ್ಕ ಮನಸೋತೆ ನಾನ ಬಾಗೆ. ಬಿರಿಯಲ್ ಕೊರಿಯಾ ಥ್ಯಾಂಕ್ ಯು ಸಿಂಪಲ್ ಬಾಯ್, ಥ್ಯಾಂಕ್ ಯು ಸೋ ಮಚ್. చాపరియరే తింటారా అబ్బా కోడే పోయారు కుద్రోళి పోయారా ఉచ్చిలా పోయారా సింపుల్ బాయ్ ఒల్పొల్లారు చర్మురి మారలే. ಇಡ್ಲಿ ವಡ ಸಾಂಬಾರ್. 16 ಸಾವಿರ ನಾರಿಯರ ಸೆರೆ ಮುದದಿಂದ ಬಿಡಿಸಿ ಮನೋಹರ,
ಅದಿತಿಯ ಕುಂಡಲ ಕಳಿಸಿದ ಹರಿ ವಿಧಿಸೂರ ನೃಪರನ್ನು ಸಲಹಿದ ಧೀರ. ಒಡೆಲ ಪೋತುಜಾರಾ ಓಕೆ ಓಕೆ ಬಕ್ಕ ವಿಶೇಷ ಪುರ ಶಾಂತಿ ಸಿಸ್ಪೋಯರೇ ಶಾಂತಿ ಸುಳ್ಳರ ಪೋಯರ ಬೊಂಜೆ ತೋಚ್ಪೋನು ಲಾಸ್ಟ್ పోయిరతే అందు ಒಂಜೆ ತೋಚ್ಪೋಂಡು ಈರೆಪ್ಪು ನಾನು ಬೇಲೆ ಓಕೆ ಓಕೆ ಸಿಂಪಲ್ ಬಾಯಿ ಆ ರೇಷ್ಮೆ ಸಿಸ್ನ ಲೈವ್ ಇಜ್ಜಿ ಇತ್ತೆ ರೇಷ್ಮೆ ಧರ್ಮ ಲಾಗ್ದಾರ್ನ ಲೈವ್ ಇಜ್ಜ ಅರ ವೈರಲ್ ಇತ್ತನ ತ್ಯಾಪಗ ಬಾಯಿ ಪಾನೊಂದು ನೀರು ಬಾಯಿ ಏನು ಉತ್ತರ ಕೊಡ್ಲಿ ರೇಷ್ಮೆ ಸಿಸ್ನ ಲೈವ್ ಇಜ್ಜ ಬರೀ ಇಂಥದ್ದೇ ದಾದೆ ಹರೀಶ್ ದಾದಾಂಡ್ ಬಿಸಿ ಉಲ್ಲೇರು ಅಂದೆ ನಾನು ಲೈವ್ ವೈರಲ್ ಇತ್ತು ನಾ ಯಾರನ್ನ ಲೈವ್ ఒక దాని ಯಾರು ಅರ್ಧೋಡ್ ಗುಡ್ನಿ ಅಂಚೆನ್ನೆ ಅರ್ನ ಇತ್ ಪೊರ್ತುಗ ಆತು ಅರು ಲೈವ್ ಮಲ್ದೇಡ ಇತ್ ಪೊರ್ತುಗ ಅರ್ನ ಮೋನೋ ಆತು ಚಾನಲ್ ಮತ್ತೆ ಹಾ ಪನ್ನೋದು ನಂದು ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ಯಾವುದು ಇದುವಾ ಇದು ಕಿವಿದ್ವಾ ಏನದು ಹಾವಿನ ಮರಿಗಳಪ್ಪ ಹಾವಿನ ಮರಿ ಅಲ್ಲಪ್ಪ ನನಗೆ ಅಂದರೆ ಹೆದರಿಕೆ ಆಗ್ತದೆ ನಾನು ನೋಡುದು ನೀನು ಹಾವಿನ ಮರಿ ಅಂತ ಹೇಳಿದಲ್ಲ ಎಂತ ಅಂತ ನಾನು ನೋಡುದು ಅಂದರೆ ನನಗೆ ಹೆದರಿಕೆ ಆಗೋದು ಅದು ಹಾವಿನ ಮರಿ ಅಂದರೆ ಇದು ನನಗೆ ಹಿಯರಿಂಗ್ ಅಂದರೆ ತುಂಬ ಇಷ್ಟ ಗೊತ್ತಾಯ್ತಾ. ನಾನು ಏನಿಗಾದರೂ ಹೋದರೆ ಏನು ತಗೊಳ್ಳೋದಿಲ್ಲ, ನಾನು ಹಸ್ಬೆಂಡ್ ಅದು ಹೇಳ್ತೇನೆ ಇಯರಿಂಗ್ ತೆಗೆದು ಕೊಡಿ ಅಂತ, ಕೊಡ್ತಾರೆ ಅವರು. ಅದೊಂದು ಕೇಳ್ತೇನೆ ನನಗೆ, ಅದು ನೋಡುವಾಗ ನನಗೆ ಅದು ಬಿಟ್ಟು ಬರಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಇಯರಿಂಗ್ ಯಾವುದಾದ್ರೂ ಒಂದಾದ್ರೂ ತರುವ ಅಂತ. ಇರಲಾರೆ ಚೆಲುವೆ ಎಂದಿಗೂ ನಾನಿನ್ನಾಗಲಿ, ಕುಣಿದಾಡುವಾರೆ ನನ್ನಲ್ಲಿ ಬಲವನ್ನು ಚೆಲ್ಲಿ, ಜೀವದಾಣೆ ಜನ್ಮದಾಣೆ ನನ್ನ ಪ್ರೀತಿ ನಿನಗೆ ತಾನೇ, ಇರಲಾರೆ ಚೆಲುವೆ ಎಂದಿಗೂ ನಾನಿನ್ನಾಗಲಿ, ಕುಣಿದಾಡುವಾರೆ ನನ್ನಲ್ಲಿ. ನೀ ಚಂದಾನೆ ನಿನ್ನಾಸೆ ಚಂದಾನೆ, ನೀ ನನ್ನಲ್ಲಿ ಎಂದೆಂದು ಚಂದಾನೆ, ಚಂದ್ರಮಗು ನಿನ್ನಂದ ಚಂದಾನೆ, ಬೋರ್ಗರೆವಾ ನಿನ್ ಪ್ರೀತಿ ಚಂದಾನೆ, ನೀನಿದ್ದರೆ ಈ ಬಾಳೆ ಚಂದಾನೆ, ನೀನ್ ಚಂದಾನೆ ನಿನ್ನಾಸೆ ಚಂದಾನೆ, ನೀ ನನ್ನಲ್ಲಿ ಎಂದೆಂದು ಚಂದಾನೆ. ತುಂಬ ಚಂದ ಕಾಣ್ತಿದೆ. ಕಿವಿದ್ದ ನನಗೆ ಕೂಡ ಇಷ್ಟ ಆಯ್ತು, ಅದಕ್ಕೆ ತಗೊಳ್ಳೋದು ನಾನು. ಒಮ್ಮೊಮ್ಮೆ ಹೀಗೂ ಆಗುವುದು, ಎಲ್ಲಿಯೋ ಮನಸ್ಸು ಜಾರುವುದು, ಯಾರನ್ನು ಜೀವ ಬೇಡುವುದು, ಯಹಿ ತೋ ಹೈ ಜಿಂದಗಿ, ನಿನ್ನೊಂದಿಗೆ ಹೇಳೋದಕ್ಕೆ ಮಾತೀಗ ನೂರಾರಿದೆ,
ತಡೆಯಾಗಿವೆ. ಎದುರಿದ್ದರೂ ನೀ ದೂರ ಕಣೆ, ದೂರಾದರೂ ನೀ ಸನಿಹ ಕಣೆ. ನಂಗೂನು ಗೊತ್ತು ನಿಂಗೂನು ಗೊತ್ತು, ಹೇಳೋದಕ್ಕೆ ಧೈರ್ಯ ಬೇಕು, ಹೇಳಿದ್ಮೇಲೆ ಮುಪ್ಪು ಬೇಕು. ಮುಂದೇನಾಗುತ್ತೋ ಮಾಡಿ ಗೊತ್ತು. ಮುದ್ದಾಡಿದ ಮುದ್ದಾಡಿದ ಅಲೆದಾಡಿದ ದಿನಗಳು, ಈ ಸ್ನೇಹದ ಸಮ್ಮೋಹದ ಸಂತೋಷದ ಕ್ಷಣಗಳು. ನನಗೆ ಬೇಕು ಅದು, ನಿನಗೆ ಬೇಕಾ? ಅದು ಸಿಗ್ತದೆ ಎಲ್ಲ ಕಡೆ. ಇದು ಸ್ವಲ್ಪ ಹಳೇದಾಯಿತು, ನಿಮಗೆ ಹೊಸತ್ತು ತರಿಸುವ. ಸಿಗ್ತದೆ, ತುಂಬ ಸಿಗ್ತದೆ. ಈಗ ನಮ್ಮದು ಇಲ್ಲಿ ದಸರಾ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ಲ, ಅಲ್ಲಿಗೆ ಹೋದರೆ ನಾನು ಕೊಡೋದು ಹೇಗೆ ನಿಮಗೆ? ನಾನು ತಗೊಂಡ್ರೆ ಕೂಡ ನಿಮಗೆ ಹೇಗೆ ಕೊಡುವುದು? ಈಗ ಎಲ್ಲ ಕಡೆ ಕೂಡ ಇರ್ತದೆ, ಸಂತೆ ಬರ್ತದೆ ಅಲ್ಲ, ಸಂತೆ ದಸರಾಕ್ಕೆಲ್ಲ ಅಲ್ಲಿರ್ತದೆ. ತುಂಬ ಬೇರೆ ಬೇರೆ ಡಿಸೈನ್, ಒಳ್ಳೊಳ್ಳೆ ಡಿಸೈನ್ ಇರ್ತದೆ. ಎಷ್ಟು ಬೇಕಷ್ಟು ತಗೊಳ್ಬೋದು, ನಮಗೆ ಬೇಕಾದಷ್ಟು ತಗೊಳ್ಬೋದು. ನೀನು ಬಂಗಾರಿದ್ದೆ ಮಾಡಿಸ್ಕೋ, ಹೀಗೆದು ಈ ಡಿಸೈನ್ ಇದ್ದು ಚಂದ ಕಾಣ್ತದೆ ನಿನಗೆ, ನಿನ್ನ ಮುಖಕ್ಕೆ ಚಂದ ಕಾಣ್ತದೆ ಇದು. ನಂದೇ ಆದರೆ ಸ್ವಲ್ಪ ನಾನು ಡಲ್ ಅಲ್ಲ, ಮುಖ ಸ್ವಲ್ಪ ಡಾರ್ಕ್ ಅಲ್ಲ. ನಿಂದಾದರೆ ಬಿಳಿ ಇದ್ದೀಯಾ, ವೈಟ್ ಇದೆಯಾ, ಗ್ಲೋ ಇದೆಯಾ, ಹಾಗೆ ನಿನಗೆ ಇದೆಲ್ಲ ಚಂದ ಕಾಣ್ತದೆ. ನಮಗೆ ನಾನು ಹಾಕೋದು ನನಗೆ ಇಷ್ಟ ಅಂತ ಆಗೋದು ಅಷ್ಟೇ. ನಾನು ನನಗೆ ಜೀರೋ ಕಾಣ್ತಾ ಇದೆ, ಇಲ್ಲದಿದ್ದರೆ ನಾನು ಲೈವ್ ಎಂಡ್ ಮಾಡ್ತಾ ಇದ್ದೆ. ಜೀರೋ ಕಾಣ್ತಾ ಇದೆ ಮಾತ್ರ. 1-2 ಜನ ಬಂದರೆ ಲೈವ್ ಎಂಡ್ ಮಾಡ್ತೇನೆ ನಾನು. ಯಾರಾದರೂ ಬರ್ತಾರಾ ಅಂತ ನೋಡಬೇಕು. ಮಳೆ 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 ಇನೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ. ಅವಳು ಕುಂದು ಪಾಡು. ಅವಳು ಕುಂದು ಪಾಡು, ಫಾಸ್ಟ್ ಪಾಡು. ತಿಕ್ಕಣ ಬೈಜಿ ಬರ್ತನ ಪಾಡು ಪಾಡು ಪಾಡು. ಬಟ್ ಲೈವ್ ಎಂಡ್ ಮಾಡ್ತಾರೆ. ಏನೇನ ಪಾಡೊಚ್ಚಿ ಅವು ಬರ್ಚಿ ಒಂದು ಖಾಲಿ ಸೂಪರ್ ಸೂಪರ್ ಪಾಡ ಅವು ಬರ್ಚಿ ಒಂದು ಬರ್ಚಿ ಅವು ಪಾಡ್ರೆ ಬಲ್ಲಿ. ಅವು ಪೂರ ಪಾಡ್ರೆ ಬಲ್ಲಿ ಸೂಪರ್ ಸೂಪರ್ ಪಾಡು ಮಸ್ತ್. ಪಕ್ಕ ಲೈವ್ ಎಂಡ್ ಮಲ್ಪ ಈಗ ಪನಿ ಇಂಚಿಕೋರು ಇಂಚಿಕೋರು. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲಿ ನೀ ಹೀಗೆ ಬಂದಾಗಲೇ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂತಲ್ಲೇ ಹಾಡಾದೆ ನಿನ್ನಿಂದಲೇ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ഇരുളಲ್ಲಿ ಜ್ವರದಂತೆ ಕಾಡಿ ಹೀಗ ಆಯಾಗಿ ನಿಂತಿರುವೆ ಸರಿಯೇನು, ಬೇಕಂತನೇ ಮಾಡಿ ಏನೋ ಮೋಡಿ ಇನ್ನೆಲ್ಲಿ ನೋಡುವ ಪರಿಯೇನು, ಈ ಮಾಯಿಗೆ ಈ ಮರುಳಿಗೆ
ನಿನ್ನಿಂದ ಕಲೆ ಬಂದಿದೆ, ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿವೆ. ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸಂಪಾದ ಚೆಲುವಿನ ಗುಣಗಾನ, ಕೇದಿಗೆ ಗರಿಯಂತ ನಿನ್ನ ನೋಟ, ನನಗೇನೋ ಆದಂತೆ ಅನುಮಾನ. ನಿನ್ನಿಂದಲೇ ಸದ್ದಿಲ್ಲದೆ ಮುದ್ದಾದ ಕರೆ ಬಂದಿದೆ, ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಶಾಂತಿ ಸಿಸ್ಟರ್ ಲೈವ್ ಎಂಡ್ ಮಲ್ಪೆ, ಸ್ಪೀಡ್ ಕಮೆಂಟ್ ಪಾಡುವರಿ ಪಾಡುವಾರಾ? ನಾನು ಎಂಡ್ ಮಲ್ಪೆ ಲೈವ್. ಶಾಂತಿ ಸಿಸ್ಟರ್ ಹರೀಶ್ ಇತ್ತನ ಸ್ಪೀಡ್ ಕಮೆಂಟ್ ಪಾಡಲೆ, ನಾನು ಲೈವ್ ಎಂಡ್ ಮಲ್ಪೆ. ಇಲ್ಲರಾ? ಥ್ಯಾಂಕ್ ಯು ಶಾಂತಿಸ್, ಥ್ಯಾಂಕ್ ಯು. ಹರೀಶ್ ಥ್ಯಾಂಕ್ ಯು, ಮಾತಿರ್ಗಲ ಥ್ಯಾಂಕ್ ಯು. ಅವೇ ಏರ್ ಪೂರ ಲೈವ್ ಉಳ್ಳಾರೆ, ಲೈವ್ ಬತ್ತು ಸಪೋರ್ಟ್ ಮಾಡ್ತದೆ, ಲೈಕ್ ಕೋರಿಯಾರು ಮಾತಿರ್ಗಲ ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್. ಆದರೆ ಸಂಜೆ ಬರ್ತೇನೆ ಲೈವಿಗೆ, ಆದರೆ ಒಂದು 5 ಗಂಟೆ ಇಲ್ಲದ್ರೆ 5 ಗಂಟೆಗೆ ಬರ್ತೇನೆ ಲೈವಿಗೆ ಸಂಜೆ ಬಂದರೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್ ಆಲ್. ಮತ್ತೆ ನಿಮ್ಮ ಭೇಟಿ ಮತ್ತೆ ಮುಂದಿನ ಲೈವಲ್ಲಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಆಲ್.